Creations, Repo's Spring Mattresses. ಅಂಧಕಾರ ಶಕ್ತಿಗಳು, ದ್ವೇಷ, ಅಸೂಯೆ, ಹಗೆತನ, ಸಂಶಯ, ದುರಾಸೆ, ದುರ್ಗುಣ, ದುಶ್ಚಟ, ಅಹಂಕಾರ, ಕಾಮ, ಮೋಹ, ಮದ, ಮತ್ಸರ ಇವುಗಳ ಅಟ್ಟಹಾಸದಿಂದಾಗಿ ಮನುಕುಲ ರೋಗ, ದುಃಖ, ಭಯ, ಭೀತಿ, ನಿರಾಶೆ, ಆತ್ಮಹತ್ಯೆ ಚಿಂತೆ, ನಾಶದತ್ತ ಪಯಣ. ಈ ಅಂಧಕಾರದಲ್ಲೊಂದು ಬೆಳಕು ಮೂಡಿ, ಆ ಬೆಳಕೆ ಯೇಸು. ಪಶ್ಚಾತ್ತಾಪ ಪಟ್ಟು ದೇವರೆಡೆಗೆ ತಿರುಗಿ ನಾನೇ ಬೆಳಕು ಎಂದು ಯೇಸುವಿನತ್ತ ಪಯಣಿಸಿ, ಯೇಸು ನಿಮ್ಮ ಬಾಳಲ್ಲಿ ಸೌಖ್ಯ, ಸಮಾಧಾನ, ಆನಂದ, ಅಭಿಷೇಕ ನೀಡುತ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನವೇ ಬೆಳಕಿನೆಡೆಗೆ ಪಯಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ. ಆತ್ಮೀಯರೇ, ಯೋಹಾನನ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 10 ಹೀಗೆ ನುಡಿಯುತ್ತೆ: ಸೈತಾನನು ಬಂದುದು ಕದಿಯಲು, ಕೊಲ್ಲಲು ಮತ್ತು ನಾಶ ಮಾಡಲು. ಯೇಸು ಬಂದುದು ಜೀವ ನೀಡಲು, ಯಥೇಚ್ಛವಾಗಿ ಜೀವ ನೀಡಲು. ಅದೇ ಯೋಹಾನನ ಶುಭ ಸಂದೇಶ 5ನೇ ಅಧ್ಯಾಯ ವಾಕ್ಯ 26 ಹೀಗೆ ನುಡಿಯುತ್ತೆ: ಪಿತನು ಜೀವದ ಸ್ವಯಂ ಮೂಲವಾಗಿರುವಂತೆ ಯೇಸು ಜೀವಕ್ಕೆ ಸ್ವಯಂ ಮೂಲವಾಗಿದ್ದಾರೆ. ಆದರೆ ಇವತ್ತು ವಿಶ್ವದಲ್ಲಿ ಏನಾಗ್ತಾ ಇದೆ? ಒಂದು ದಿನಕ್ಕೆ 2 ಲಕ್ಷ ಮಕ್ಕಳು ಗರ್ಭಪಾತದಲ್ಲಿ ಸತ್ತು ಹೋಗ್ತಾ ಇದ್ದಾರೆ. ಮನುಷ್ಯ ಕಟುಕನಾಗಿದ್ದಾನೆ. ಯುವಕ ಯುವತಿಯರು ಜಿಗುಪ್ಸೆಗೊಳಗಾಗಿ ಆತ್ಮಹತ್ಯೆ ಮಾಡಿಕೊಳ್ಳಲು ಹೋಗ್ತಾ ಇದ್ದಾರೆ. ಇನ್ನು ಅನೇಕರು ದುಶ್ಚಟ, ದುರ್ಗುಣಗಳಿಗೆ ಬಲಿಯಾಗಿ ಜೀವನದಲ್ಲಿ ನಿರಾಶೆಗೊಂಡು ಈ ಜೀವನನೇ ಬೇಡ ಎಂಬ ನಿರ್ಧಾರಕ್ಕೆ ಬಂದು ದೇವರು ಕೊಟ್ಟ ಆ ಸುಂದರವಾದ ಜೀವನವನ್ನು ಕಳೆದುಕೊಳ್ತಾ ಇದ್ದಾರೆ. ಸುಮಾರು 13 ವರ್ಷಗಳ ಕಾಲ ಯುವಜನರ ಜೊತೆ ನಾನು ಸೇವೆ ಮಾಡ್ತಾ ಇರುವಾಗ ನಾನು ಇದನ್ನು ಕಣ್ಣಾರೆ ಕಂಡಿದ್ದೀನಿ. ಎಷ್ಟೋ ಕುಟುಂಬಗಳು ಇವತ್ತು ನಾಶನದ ಹಾದಿಯಲ್ಲಿವೆ. ಕೋಪ, ಭಯ, ದುರಾಸೆ ಇಂಥವುಗಳು ಸೇರಿ ಅವರ ಮನಸ್ಸು ಹಾಳಾಗಿದೆ. ಮನುಷ್ಯ ಇವತ್ತು ಒಂದು ರೀತಿಯಲ್ಲಿ ಭಯದ ವಾತಾವರಣದಲ್ಲಿ ಜೀವಿಸ್ತಾ ಇದ್ದಾನೆ. ಈ ಜೀವಕ್ಕೆ ಅರ್ಥವಿಲ್ಲ ಅಂತೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಆದರೆ ಜೀವಕ್ಕೆ ಒಂದು ಅರ್ಥ ಇದೆ. ಆ ಅರ್ಥ ಕೊಡಲೆಂದೇ ಯೇಸು ಈ ಧರೆಗೆ ಇಳಿದು ಬಂದ್ರು. ದೇವರು ಜೀವವಾಗಿದ್ದಾರೆ. ಆ ಜೀವವನ್ನು ನಮಗೆ ಯೇಸುವಿನ ಮೂಲಕ ಅವರು ಕರುಣಿಸಿದ್ದಾರೆ. ಇದೋ, ಭಯಪಡಬೇಡಿ, ಯೇಸು ನಿಮಗಾಗಿ ಇದ್ದಾರೆ. ಕಷ್ಟ ಸಂಕಟಗಳು ನಿಮಗೆ ತಪ್ಪಿದ್ದಲ್ಲ ಈ ಲೋಕದಲ್ಲಿ, ಆದರೆ ಆ ಕಷ್ಟ ಸಂಕಟಗಳನ್ನು ನಾನು ಜಯಿಸಿದ್ದೇನೆ, ಈ ಲೋಕವನ್ನು ನಾನು ಜಯಿಸಿದ್ದೇನೆ. ಮೃತ್ಯುಂಜಯನಾಗಿ 3ನೇ ದಿನ ಯೇಸು ಸ್ವಾಮಿ ಜೀವಂತವಾಗಿ ಎದ್ದು ಬಂದು ಇಂದಿಗೂ ಜೀವಿಸುವ ದೇವರು ಎಂಬುದಾಗಿ ಅನೇಕ ರೀತಿಯಲ್ಲಿ ಅವರು ಸಾಧಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಮಾಡಿದ ಈ ಪ್ರಯತ್ನ, ಪಯಣ ಬೆಳಕಿನೆಡೆಗೆ, ಬೆಳಕಿನೆಡೆಗೆ ಪಯಣ. ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿದರೂ ನಿನ್ನ ಜೀವ ಹೋದರೆ ನಿನಗೇನು ಪ್ರಯೋಜನ? ಜೀವವೇ ಪ್ರಧಾನ. ಜೀವ ಉಳಿಸುವ ಪ್ರಯತ್ನವೇ ಈ ಕಿರುಚಿತ್ರ ಬೆಳಕಿನೆಡೆಗೆ ಪಯಣ. ಆತ್ಮೀಯರೇ, ಪ್ರಪಂಚದಲ್ಲಿ ಲಕ್ಷಾಂತರ ಮಕ್ಕಳು ಭ್ರೂಣಹತ್ಯೆ ಎಂಬ ಹೆಸರಿನಲ್ಲಿ ದಿನ ದಿನ ಕೊಲೆಯಾಗ್ತಾ ಇದ್ದಾರೆ. ಸಾವಿರಾರು ಹೆಣ್ಣು ಮಕ್ಕಳು ಕಾಮುಕರ ಬಲೆಗೆ ಬಲಿಯಾಗ್ತಾ ಇದ್ದಾರೆ. ದೇವರು ಜೀವ ಕೊಡೋದು, ಆ ಜೀವವನ್ನು ತೆಗಿಲಿಕ್ಕೆ ನಾನು ನೀವು ಯಾರು? ಆ ಜೀವವನ್ನು ಹಾಳು ಮಾಡಲಿಕ್ಕೆ ನಾನು ನೀವು ಯಾರು? ನಮಗೇನು ಅಧಿಕಾರ ಇದೆ? ಒಂದು ಸಣ್ಣ ಕೀಟಕ್ಕೂ ಕೂಡ ನಮಗೆ ಜೀವ ಕೊಡಲಿಕ್ಕೆ ಆಗಲ್ಲ. ಆದರೆ ಕಷಾಯ ಖಾನೆಯಲ್ಲಿ ಮಾಂಸವನ್ನು ಕೊಚ್ಚಿ ಕೊಲ್ಲುವ ರೀತಿಯಲ್ಲಿ ಮುಗ್ಧ ಮಕ್ಕಳ ಕೈ, ಕಾಲು, ತಲೆ ಬೇರೆ ಬೇರೆ ಮಾಡಿ ನಾವು ಕೊಚ್ಚಿ ಕೊಲ್ತೀವಿ ಭ್ರೂಣ ಹತ್ಯೆ ಎಂಬ ಹೆಸರಲ್ಲಿ. ಅದು ನಿಜವಾಗಿಯೂ ಒಳ್ಳೆಯದು ಅಂತ ಅನಿಸ್ತದ? ತುಂಬ ನೋವಾಗ್ತಾ ಇತ್ತು.
4 ವರ್ಷದಿಂದ ಅದರ ವಿರುದ್ಧವಾಗಿ ಪ್ರಯತ್ನ ಪಡ್ತಾ ಇದ್ದೀನಿ. ಯೇಸು ನಾಮದಲ್ಲಿ ಸುಮಾರು 162 ಮಕ್ಕಳನ್ನ ಜೀವಂತವಾಗಿ ಉಳಿಸ್ಲಿಕ್ಕೆ ಆಗಿದೆ. ಅದಕ್ಕಾಗಿ ಏನಾದರೂ ಮಾಡಬೇಕು, ಅದರ ಪರವಾಗಿ ಏನಾದರೂ ಹೋರಾಟ ಮಾಡಬೇಕು ಅಂತ ಅನ್ನಿಸ್ತು. ಅದರ ಈ ಪ್ರಯತ್ನವೇ ನಮ್ಮ ಈ ಪುಟ್ಟ ಕಾಣಿಕೆ, ಬೆಳಕಿನ ಎಡೆಗೆ ಪಯಣ. ಎಂತ ಕೆಲಸ ಮಾಡ್ತಾ ಇದ್ಯಾ? ಬಿಸಾಡ ನಾನು. ಧೂಮಪಾನ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಜೀವ ತುಂಬಾ ಅಮೂಲ್ಯವಾದುದು. ಸೊ ಪ್ಲೀಸ್ ಡೋಂಟ್ ಡ್ರಿಂಕ್, ಡೋಂಟ್ ಸ್ಮೋಕ್. ಆತ್ಮೀಯ ಗೆಳತಿಯರೇ, ಯೌವನ ಪ್ರಾಯ ಅಮೂಲ್ಯವಾದದ್ದು. ಅದೆಷ್ಟೋ ಜನ ಕಾಮುಕರು ಹಣದಾಸೆ ತೋರಿಸಿ ಮರಳು ಮಾಡೋಕ್ಕೆ ನೋಡ್ತಾರೆ. ಆದರೆ ನೀವು ಮರಳಾಗಬೇಡಿ. ನಾವು ಸಾಧಿಸಿ ತೋರಿಸೋಣ. ನಮ್ಮ ಅಪ್ಪ ಅಮ್ಮಂಗೆ ನೆಮ್ಮದಿ ಕೊಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಶಾಂತಿಯ ಸಾಧನವನ್ನಾಗಿ ಯೇಸುವೆ ನಮ್ಮನ್ನು ಮಾರ್ಪಡಿಸುವಂತ ನಾವೆಲ್ಲರೂ ಹಾಡು ಹೇಳಿದ್ವಿ. ಪ್ರೈಸ್ ದಿ ಲಾರ್ಡ್. ನಾವು ಪ್ರಯತ್ನ ಪಟ್ಟು ನಮ್ಮ ಶಕ್ತಿಯಿಂದ ನಾವು ಶಾಂತಿಯ ಸಾಧನ ಆಗಕ್ಕಾಗಲ್ಲ. ಪವಿತ್ರಾತ್ಮರ ಶಕ್ತಿ ನಮ್ಮ ಮೇಲೆ ಬಂದಾಗ ಮಾತ್ರ ನಾವು ಶಾಂತಿಯ ಸಾಧನವಾಗ್ತೀವಿ, ಯೇಸುವಿಗೆ ಸಾಕ್ಷಿಗಳಾಗ್ತೀವಿ. ಅಮ್ಮ, ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ. ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವ, ಕರ ಹಿಡಿದು ಸಂತೈಸು ಬೇಗ. ಲಾಜರನ ಮನೆಗೆ ಬಂದಂತ ದೇವ, ನಮ್ಮ ಮನೆಗೂ ನೀವೊಮ್ಮೆ ಬಾರ. ಕಣ್ಣೀರ ನೀನೊರೆಸು ದೇವ, ಕಣ್ಣೀರ ನೀನೊರೆಸು ದೇವ. ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ, ನೋವಾಗಿ ಹಿಂಡಿದೆ ಹೃದಯ.
ದೇವ ನೆನಪಾದರೆ ಹೃದಯ ಭಾರ ಹಲವಾರು ವರುಷದ ಆ ಸ್ನೇಹ ಬಂಧ ಕನಸಾಗಿ ಹೋಯ್ತಲ್ಲ ದೇವಾ ಮುಗುಳ್ನಗೆಯ ಆ ಮುಖವು ಕಣ್ಣಲ್ಲೇ ದೇವ ವೇದನೆಯ ನೀನೀಗು ಬೇಗ ವೇದನೆಯ ನೀನೀಗು ಬೇಗ ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ ನೋವಾಗಿ ಹಿಂಡಿದೆ ಹೃದಯ ಪರಿಶೋಧನೆಗಳು ಬಂದೊದಗುವುದು ನಿಮ್ಮ ವಿಶ್ವಾಸವನ್ನು ಪುಟಬಿಡುವುದಕ್ಕಾಗಿಯೇ. ನಶಿಸಿ ಹೋಗುವ ಬಂಗಾರವೂ ಕೂಡ ಬೆಂಕಿಯಿಂದ ಪರಿಶೋಧಿತವಾಗುತ್ತದೆ. ಬಂಗಾರಕ್ಕಿಂತಲೂ ಬಹು ಅಮೂಲ್ಯವಾದ ನಿಮ್ಮ ವಿಶ್ವಾಸವು ಶೋಧಿತವಾಗಬೇಕು. ಆಗ ಮಾತ್ರ ಯೇಸು ಕ್ರಿಸ್ತರು ಪ್ರತ್ಯಕ್ಷವಾಗುವ ದಿನದಂದು ನಿಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತವೆ. ನನ್ನೊಡನೆ ಅವರಾಡಿದ ಸವಿ ಮಾತುಗಳೆಲ್ಲ ಕಿವಿಯಲ್ಲೇ ಮೊಳಗಿದೆ ದೇವಾ ಅವರಲ್ಲಿ ನಾ ಕಂಡ ಸದ್ಗುಣಗಳೆಲ್ಲ ನೆನಪಾದರೆ ಮನಕ್ಕೆ ಶೋಕ ಅವರಿಲ್ಲದ ಬಾಳು ನೆನೆದಾಗ ನೋವು ನವಚೇತನ ನೀಡೆನಗೆ ದೇವಾ ನವಚೇತನ ನೀಡೆನಗೆ ದೇವಾ ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ ನೋವಾಗಿ ಹಿಂಡಿದೆ ಹೃದಯ ಮೃತರ ಆತ್ಮವನ್ನು ಅರ್ಪಿಸುವೆ ದೇವ ಸ್ವೀಕರಿಸಿ ನೀ ಹರಸು ದೇವ ನಿಮ್ಮನ್ನೇ ನಂಬಿರುವ ಭಕ್ತರಿಗೆ ಸಾವಿಲ್ಲ ಪರದಲ್ಲಿ ಸ್ವೀಕರಿಸು ದೇವ ಕ್ಷಮೆಯನ್ನು ನೀಡಿ ಕರುಣೆಯ ತೋರು ಕಣ್ಣೀರಿನ ಪ್ರಾರ್ಥನೆಯಿದು ದೇವಾ ಕಣ್ಣೀರಿನ ಪ್ರಾರ್ಥನೆಯಿದು ದೇವಾ ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ ಕಣ್ಣೀರ ಕಡಲಲ್ಲಿ ಮುಳುಗಿರುವೆ ದೇವಾ ಕರ ಹಿಡಿದು ಸಂತೈಸು ಬೇಗ ಲಾಜರನ ಮನೆಗೆ ಬಂದಂತ ದೇವ ನಮ್ಮ ಮನೆಗೂ ನೀವೊಮ್ಮೆ ಬಾರ ಕಣ್ಣೀರ ನೀನೊರೆಸು ದೇವಾ ಕಣ್ಣೀರ ನೀನೊರೆಸು ದೇವಾ ಅತಿಯಾಗಿ ಪ್ರೀತಿಸಿದ ನನ್ನವರ ಮರಣ ನೋವಾಗಿ ಹಿಂಡಿದೆ ಹೃದಯ ನೋವಾಗಿ ಹಿಂಡಿದೆ ಹೃದಯ ಅಮ್ಮ 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 ಅಮ್ಮ
ನಾನ್ ಪಾಪಿ ಮಾ, ನಾನ್ ಪಾಪಿ. ನಾನಿನ್ ಕೊಂದ್ಬಿಟ್ನಲ್ಲಮ್ಮ. ಇಲ್ಲ, ನಾನ್ ಬದುಕಿರಲ್ಲ. ನಾನ್ ಬದುಕಿರಲ್ಲಮ್ಮ. ನಾನಿನ ಹತ್ರ ಬರ್ತೀನಿ, ನಾನಿನ ಹತ್ರ ಬರ್ತೀನಿ. ನಾನ್ ಸಾಯ್ತೀನಮ್ಮ, ನಾನ್ ಸಾಯ್ತೀನಿ. ನಮ್ಮ ಸಚಿನ್ ಅಲ್ವಾ? ಹೌದು ಹೌದು 99% ಮಾರ್ಕ್ ತಗೊಂಡು. ಹೌದು ಅವನೇ. ನೀನ್ ಎಲ್ಲಿದ್ಯೋ ನಾನು ಅಲ್ಲಿಗೆ ಬರ್ತೀನಿ. ನೀನಿಲ್ದೆ ನನಗ್ ಬದುಕೋ ಅರ್ಹತೆ ಇಲ್ಲ, ನನಗ್ ಬದುಕೋ ಅರ್ಹತೆ ಇಲ್ಲಮ್ಮ. ನಾನು ಬರ್ತೀನಿ, ನಾನು ಸತ್ತೋಗ್ತೀನಿ. ನಾನು ನಿನ್ನ ಹತ್ರ ಬರ್ತೀನಮ್ಮ. ಬಿಡಿ, ಬಿಡಿರಲ್ಲ, ಬಿಡಿರಲ್ಲ, ನಾನು ಬದುಕಬಾರ್ದು, ಬಿಡಿ. ಏನಾಯ್ತು? ಏನಾಯ್ತು ಸಚಿನ್ ನಿನಗೆ? ಸಮಾಧಾನ ಮಾಡ್ಕೋ ಸಚಿನ್, ಸಮಾಧಾನ ಮಾಡ್ಕೋ ಸಚಿನ್. ಕೂಲ್ ಆಗು. ಏನಾಯ್ತು ನಿನ್ಗೆ? ಯಾಕೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊರಟಿದ್ದೀಯಾ? ಇಲ್ಲ ಫಾದರ್, ನಾನ್ ಬದುಕಿರ್ಬಾರ್ದು ಫಾದರ್. ನನಗ್ ಬದುಕೋ ಅರ್ಹತೆ ಇಲ್ಲ ಫಾದರ್. ನಮ್ಮ ಅಮ್ಮನ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ ಫಾದರ್. ನಾನ್ ಪಾಪಿ ಫಾದರ್, ನಾನ್ ಬದುಕಬಾರ್ದು, ನಾನ್ ಪಾಪಿ. ಸಚಿನ್, ನಿನ್ನ ಸಂಕಟ ನನಗೆ ಅರ್ಥ ಆಗ್ತಿದೆ. ಎಲ್ಲ ಸಮಸ್ಯೆಗೆ ಸಾವೇ ಪರಿಹಾರ ಅಲ್ಲ, ಅದಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವುದಲ್ಲ. ಒಂದ್ ವೇಳೆ ಹಾಗಿದ್ದಿದ್ರೆ ಈ ಲೋಕನೇ ಒಂದು ಸ್ಮಶಾನ ಆಗ್ಬಿಡ್ತಿತ್ತು. ಮನುಷ್ಯ ಬಲಹೀನ, ತಪ್ಪು ಮಾಡುವುದು ಸಹಜ. ಆದ್ರೆ ಅದನ್ನು ತಿದ್ದಿ ಒಳ್ಳೆ ದಾರಿಗೆ ಬರುವುದೇ ಜೀವನ. ಮೊದಲು ಏನಾಯ್ತು ಹೇಳು? ನಿನ್ನ ದುಃಖ, ಭಾರ, ನಿನ್ನೆಲ್ಲ ನೋವನ್ನು ನನ್ನ ಹತ್ರ ಹೇಳು. ನಾನಿದ್ದೆ ನಿನ್ ಜೊತೆಗೆ. ಅದೇನಾಯ್ತು ಮನಬಿಚ್ಚಿ ಹೇಳು. ಹೇಳ್ತೀನಿ ಫಾದರ್. ನಮ್ಮಮ್ಮ ನಮ್ಮನ್ನು ತುಂಬಾ ಕಷ್ಟಪಟ್ಟು ಸಾಕಿದ್ರು. ಚಿಕ್ಕ ವಯಸ್ಸಿದ್ದಾಗ್ಲೇ ನಮ್ಮಪ್ಪ ನಮ್ಮನ್ನು ಬಿಟ್ಟೋದ್ರು. ನಮ್ಮಮ್ಮ ಅಲ್ಲಿ ಇಲ್ಲಿ ಮನೆ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ರು. ಹೊಟ್ಟೆ ಹಸಿವಾದ್ರು ಹೊಲ್ಸ್ ತಿನ್ಬಾರ್ದು ಅಂತ ಹೇಳ್ಕೊಟ್ಟಂತ ಅಮ್ಮ. ಆದ್ರೆ ನಮ್ದು ಪ್ರಾರ್ಥಿಸುವ ಕುಟುಂಬವಾಗಿತ್ತು ಫಾದರ್, ಪ್ರಾರ್ಥಿಸುವ ಕುಟುಂಬವಾಗಿತ್ತು. ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಓ ಯೇಸು ಇರುವ ಮನೆಯಲ್ಲಿ ಆನಂದ ಆನಂದ, ಯೇಸು ಇರುವ ಮನದಲ್ಲಿ ಶಾಂತಿ ಸಮಾಧಾನ. ಇರುವ ಮನೆಯಲ್ಲಿ ಮಹಾಪರಿಶುದ್ಧನಾದ ಸರ್ವೇಶ್ವರ, ಪ್ರಭು ಯೇಸುವೆ, ಗರ್ಭಫಲ ದೇವರ ದಾನ ಅಂತ ವಾಗ್ದಾನ ಮಾಡಿದ್ದೀರಾ ಸ್ವಾಮಿ. ನನ್ನ ಮುದ್ದು ಮಕ್ಕಳನ್ನು ನಿಮ್ಮ ಗಾಯವುಳ್ಳ ಕರಗಳಿಗೆ ಸಮರ್ಪಿಸ್ತೇನೆ ಕರ್ತನೆ. ಮಕ್ಕಳು ಹೋಗಿ ಬರುವ ದಾರಿಯನ್ನು ಪರಿಶುದ್ಧಪಡಿಸಿ ಆಶೀರ್ವದಿಸಿರಿ. ಮಕ್ಕಳಿಗೆ ಆನಂದ, ಆರೋಗ್ಯ, ಅಭಿಷೇಕ ನೀಡಿರಿ ಕರ್ತನೆ. ಆಯುಷ್ಯ ನೀಡಿರಿ ಸ್ವಾಮಿ. 91ನೇ ಕೀರ್ತನೆ ಎಲ್ಲ ವಾಗ್ದಾನಗಳು ನನ್ನ ಮುದ್ದು ಮಕ್ಕಳ ಮೇಲೆ ಹಿಡಿದು ಬರಲಿ ಪ್ರಭು. ನಿಮಗೆ ಅಸಾಧ್ಯವೆಂಬುದು ಯಾವುದಿಲ್ಲ ಕರ್ತನೆ. ಎಲ್ಲ ದುರ್ಗುಣ, ದುರ್ನಡತೆ, ದುಶ್ಚಟಗಳಿಂದ ಬಿಡುಗಡೆಗೊಳಿಸಿರಿ ಸ್ವಾಮಿ.
ಮಾತೆ ಮರಿಯಮ್ಮನವರ ಮಧ್ಯಸ್ಥಿಕೆಯಲ್ಲಿ ತಂದೆಯಾದ ದೇವರ ಬಳಿ ಯೇಸು ನಾಮದಲ್ಲಿ ಬೇಡಿದ್ದೇವೆ, ಬೇಡಿದನ್ನು ಅಂದುಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಮಮ್ಮಿ. ಕಾಲ್ ತುಂಬಾ ನೋವಾಗ್ತಾ ಇದೆ ಮಕ್ಕಳೇ. ಅಮ್ಮ, ನಾನ್ ಮಸಾಜ್ ಮಾಡ್ತೀನಿ. ತುಂಬಾ ನೋವ್ತಿದ್ಯಮ್ಮ. ಅಯ್ಯೋ ಪರವಾಗಿಲ್ಲ ಬಿಡಿ ಮಕ್ಕಳೇ. ನನ್ನ ಮಗ ಒಂದು ಒಳ್ಳೆ ಫಾದರ್ ಆಗ್ಬೇಕು, ನನ್ನ ಮುದ್ದು ಮಗಳು ಒಂದು ಒಳ್ಳೆ ಡಾಕ್ಟರ್ ಆಗ್ಬೇಕು. ಅಷ್ಟು ತನಕ ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಕಷ್ಟಪಟ್ಟು ದುಡಿತೀನಿ. ಅಮ್ಮ, ನೀನ್ ನನಗೆ ಥಿಂಗ್ಸ್ ತರಕ್ಕೆ ಕಾಸು ಕೊಟ್ಟಿದ್ದಲ್ಲ, ಅದ್ರಲ್ಲಿ 10 ರೂಪಾಯಿ ಮಿಕ್ಕಿದೆ. ಅಯ್ಯೋ ಅದು ಡಬ್ಬಕ್ಕೆ ಹಾಕ್ಬಿಡಪ್ಪ. ಅಮ್ಮ, ಆಮೇಲೆ ಹಾಕ್ತೀನಿ. ಅಮ್ಮ, ಹಾಗೆ ನಮ್ ಕಾಲೇಜಲ್ಲಿ ಒಬ್ಬ ಹುಡುಗ ದಿನ 500 ರೂಪಾಯಿ ಇರ್ತಾನೆ. ಅವನ್ ಫ್ರೆಂಡ್ಸ್ಗೆ ಅವನ್ ಐಸ್ ಕ್ರೀಮ್, ಜ್ಯೂಸ್, ಅದು ಇದು ಅಂತ ಕೊಡ್ತಾನೆ ಇರ್ತಾನೆ. ಅಷ್ಟು ದುಡ್ಡು ಅವನಿಗೆ ಎಲ್ಲಿಂದ ಬಂತು ಮಗ? ಅವನಪ್ಪ ದೊಡ್ಡ ಶ್ರೀಮಂತ ಅಂತೆ. ಅವನು ಅವನಪ್ಪನ ಜೇಬಿಂದ ದಿನ ದುಡ್ಡು ಕತ್ಕೊ ಬರ್ತಾನೆ. ಈ ಸಣ್ಣ ವಯಸ್ಸಿನಲ್ಲಿ ಎಷ್ಟು ಕೆಟ್ಟ ಬುದ್ಧಿ. ಕದ್ದ ಹಣ ಪಾಪದ ಹಣ, ಪಾಪದ ಸಂಬಳ ಮರಣ. ಅದು ಒಂದಿನ ನಮ್ಮನ್ನು ಬೇಟೆ ಆಡುತ್ತೆ, ನಮ್ಮನ್ನು ಬೆನ್ನತ್ಕೊಂಡು ಬರುತ್ತೆ. ನನ್ನ ಮಕ್ಕಳು ಒಳ್ಳೆಯವರಾಗಿರ್ಬೇಕು. ಹೊಟ್ಟೆ ಹಸಿತದೆ ಅಂತ ಏಸಿಗೆ ತಿನ್ನಕ್ಕಾಗತ್ತಾ? ನನ್ನ ಮಕ್ಕಳು ಒಂದು ಪಾಪನೂ ಮಾಡಬಾರ್ದು. ಅಮ್ಮ, ಒಂದು ಪಾಪನೂ ಮಾಡದೆ ಜೀವನ ಮಾಡಕ್ಕಾಗುತ್ತಾ? ಯಾಕಾಗಲ್ಲ ಮದಿ? ಎಷ್ಟೋ ಮಂದಿ ಪಾಪನೇ ಮಾಡದೆ ಪರಿಶುದ್ಧ ಜೀವನ ಮಾಡಿ ಸಂತರಾಗಿದ್ದಾರೆ. ನಿಂತರ ಒಂದ್ ಸಣ್ಣ ಪ್ರಾಯದಲ್ಲೇ ಮುದ್ದು ಮಗಳು ಮರಿಯಗೊರಟಿ ಅಂತ ಯಾವ ಪಾಪ ಮಾಡದೆ ತಪ್ಪೇ ಮಾಡದೆ ಸಂತಲಾದ್ಲು. ಮರಿಯಗೊರಟಿನ ಯಾರಮ್ಮ ಅದು? ಮರಿಯಗೊರಟಿ ಹೆಚ್ಚು ಕಡಿಮೆ ನೋಡ್ಲಿಕ್ಕೆ ನಿಂತರ್ನೇ ಇದ್ಲು ಮಗಳೇ. ಅವಳು ಯಾವ ತಪ್ಪು ಮಾಡ್ತಾ ಇರ್ಲಿಲ್ಲ, ಯಾವ ಪಾಪನೂ ಮಾಡ್ಲಿಲ್ಲ. ಅವಳು ಸಂತಳಾಗುವಾಗ ಅವಳ ವಯಸ್ಸು ಕೇವಲ 12. ಏನು 12 ವಯಸ್ಸು ಅಷ್ಟೇನ? ಅಮ್ಮ, ನನ್ಗೆ ಮರಿಯಗೊರಟಿ ವಿಷಯ ಹೇಳಮ್ಮ. ಮರಿಯಗೊರಟಿ ಬಾಲಕಿಯಾಗಿದ್ದಾಗ ತುಂಬಾ ಸುಂದರಿಯಾಗಿದ್ಲು. ಬಡವರ ಮನೆಯಲ್ಲಿ ಹುಟ್ಟಿದ ಮುಗ್ಧೆ, ಪ್ರಾರ್ಥಿಸುವ ಕುಟುಂಬದಲ್ಲಿ ಹುಟ್ಟಿದ ಪುನೀತೆ. ಅವಳಮ್ಮ ದಿನಾ ಅವಳಿಗಾಗಿ ಪ್ರಾರ್ಥಿಸಿ, ಮಗಳೇ ಪಾಪ ಮಾಡಿ ಯೇಸುವಿನಿಂದ ಮಾತ್ರ ದೂರ ಹೋಗ್ಬಾರ್ದು. ಎಷ್ಟೇ ಕಷ್ಟ ಬಂದ್ರು, ರೋಗ ಬಂದ್ರು, ಏನೇ ಆದ್ರೂ ಯೇಸುವಿನಿಂದ ದೂರ ಹೋಗ್ಬಾರ್ದು. ಯೌವನ ಕಾಲದಲ್ಲಿ ಬರುವ ಎಲ್ಲ ಶೋಧನೆಗಳನ್ನು ಗೆಲ್ಲಿಕ್ಕಾಗಿ ದಿನಾ ಪ್ರಾರ್ಥಿಸ್ಬೇಕು. ಒಂದು ದಿನ ಮರಿಯಗೊರಟಿ ಒಬ್ಬಳೇ ಬೈಬಲ್ ಓದ್ತಾ ಪ್ರಾರ್ಥಿಸ್ತಾ ಇದ್ದಾಗ ಅವರ ಅಪ್ಪ ಅಮ್ಮ ಯಾರು ಇರ್ಲಿಲ್ಲ. ಅವರೆಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗಿದ್ರು. ಆಗ ಬಾಗಿಲು ಬಡಿಯುವ ಸದ್ದಾಯಿತು. ಯಾರು? ಹಾಯ್ ಮರಿಯಾ. ಹಲೋ ಅಲೆಕ್ಸ್, ಏನ್ ಬಂದಿದ್ದು? ಅಪ್ಪ ಅಮ್ಮ ಇಲ್ಲ, ಹೊರಗೋಗಿದ್ದಾರೆ. ಬಾ. ಅವ್ರಿಲ್ಲ ಅನ್ನೋದನ್ನ ನೋಡ್ಕೊಂಡೇ ಬಂದಿದ್ದು. ಬಾ. ಅಲೆಕ್ಸ್, ಏನ್ ವಿಷಯ? ನೀನಂದ್ರೆ ನನ್ಗೆ ತುಂಬಾ ಇಷ್ಟ. ನೋಡು ಎಷ್ಟು ಸುಂದರವಾಗಿದೆಯಾ. ನಿನ್ನನ್ನೇ ನೋಡ್ತಾ ಇರ್ಬೇಕಂತ ಅನ್ಸುತ್ತೆ. ಸಣ್ಣದ್ರಿಂದ ನಿನ್ನ ನೋಡಿ ನೋಡಿ ತಲೆ ಕೆಟ್ಟೋಗಿದೆ ಗೊತ್ತಾ. ನಿನ್ಗೂ ನಾನು ಇಷ್ಟನಾ? ನಿನ್ಗೂ ನಾನು ಇಷ್ಟನಾ? ಅಲೆಕ್ಸ್, ನೀನು ನನ್ನ ಅಣ್ಣ ಇದ್ದಾಗೆ. ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಕಮ್ ಬ್ರದರ್. ಅಣ್ಣ 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 ಇದ್ದಂಗೆಲ್ಲ ಅಂತ ಹೇಳಿ ತಲೆ ಕೆಡಿಸ್ಬೇಡ. ನೀನನ್ನ ಸಣ್ಣದ್ರಿಂದ ಪ್ರೀತಿಸ್ತಿದ್ದೀನಿ. ವಿತೌಟ್ ಯು ಐ
ಕಾಂಟ್ ಲಿವ್. ಈ ದೇಹ, ಈ ಸೌಂದರ್ಯ ಎಲ್ಲ ನನಗೆ ಸೇರ್ಬೇಕು. ಅಲೆಕ್ಸ್, ವಾಟ್ ಯು ಮೀನ್? ನೋ 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 ಅಲೆಕ್ಸ್, ಎಂತ ಕೆಟ್ಟ ಭಾವನೆ ಬೆಳೆಸ್ಕೊಂಡಿದ್ಯಾ. ನಿನ್ ಮೇಲೆ ನಾವೆಲ್ಲ ಎಷ್ಟು ನಂಬಿಕೆ ಇಟ್ಕೊಂಡಿದ್ವಿ ಗೊತ್ತಾ? ನೀನು ನಮ್ಮನೇಲಿ ಒಬ್ಬ ಅಂತ ತಿಳ್ಕೊಂಡಿದ್ವಿ. ಪ್ಲೀಸ್ ಅಲೆಕ್ಸ್, ಕಾಮ ಮೋಹಕ್ಕೆ ಬಲಿಯಾಗಬೇಡ. ನೀನು ಒಳ್ಳೆ ಮಿತ್ರನಾಗು, ನನಗೆ ಒಳ್ಳೆ ಅಣ್ಣ ಆಗು. ನೋ ನೋ ನೋ, ನಾನ್ ಸತ್ರು ನಿನ್ನ ಅಣ್ಣ ಆಗಲ್ಲ. ನಾನ್ ನಿನ್ ಪ್ರೇಮಿ. ನಾನು ನಿನ್ನನ್ನು ಪ್ರೀತಿಸ್ತಿದ್ದೀನಿ, ನೀನು ನನ್ನನ್ನು ಪ್ರೀತಿಸ್ಬೇಕು. ಈ ದೇಹ, ಈ ಸೌಂದರ್ಯ ಎಲ್ಲ ನನಗೆ ಸಿಗ್ಬೇಕು. ನೀನೇನಾದ್ರೂ ನಿನ್ ಈ ದೇಹನ, ಸೌಂದರ್ಯನ ಬೇರೆಯವ್ರಿಗೆ ಕೊಟ್ರೆ ಅವ್ರನ್ನ ನನ್ನ ಉಳಿಸಲ್ಲ. ನಿನ್ಗೋಸ್ಕರ ನಾನು ಏನ್ ಮಾಡಕ್ ಬೇಕಾದ್ರೂ ರೆಡಿ. ಅಲೆಕ್ಸ್, ಯಾಕೆ ಹಿಂಗ್ ಆಡ್ತಿದ್ಯಾ? ವಾಟ್ ಹ್ಯಾಪನ್ ಟು ಯು? ಅಲೆಕ್ಸ್, ಮೃಗ ತರ ವರ್ತಿಸ್ಬೇಡ. ನಾನು ನಿನ್ಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನೀನು ಖಂಡಿತ ಪರಿವರ್ತನೆ ಆಗ್ತೀಯ. ನಿನಗಾಗಿ ನಾನು ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಇವತ್ತು ನೀನನ್ನು ಬಿಡೋದಿಲ್ಲ. ಅರ್ಥ ಮಾಡ್ಕೊಂಬರಿಯಾ, ನೀನಿಂದ ನಾನು ಬದುಕಕ್ಕಾಗಲ್ಲ ಕಣೆ. ನೋಡು, ನನಗೆ ಯಾರು ಇಲ್ಲ. ಕಮನ್ ಮರಿಯಾ, ಬಾ, ಇವತ್ತು ನಿಂಗೆ ನಾನು ಸ್ವರ್ಗ ತೋರಿಸ್ತೀನಿ. ಕಮನ್ ಮರಿಯಾ. ಬೇಡ ಅಲೆಕ್ಸ್, ಬೇಡ. ನಾನ್ ಸತ್ರು ಪಾಪ ಮಾಡಲ್ಲ. ನಮ್ಮ ಅಪ್ಪ ಅಮ್ಮಂಗೆ ದ್ರೋಹ ಮಾಡಲ್ಲ. ನನ್ನ ಯೇಸುಗೆ ನಾನ್ ದ್ರೋಹ ಮಾಡಲ್ಲ. ಬೇಡ ಮರಿಯಾ, ಒಂದ್ಸಲ ನನ್ನ ಮಾತು ಕೇಳು. ಒಂದ್ ಬಾರಿ ಬಾ ಮರಿಯಾ, ಬಾರೇ. ನೋಡು ಮರಿಯಾ, ನನಗೆ ಕೋಪ ಬರ್ಸ್ಬೇಡ. ಒಂದ್ಸಲ ನನ್ನ ಮಾತನ್ನ ಕೇಳು. ಕಮಾನ್ ಮರಿಯಾ, ನನ್ನ ಮಾತು ಕೇಳು. ನೀನ್ ಚುಚ್ಚಿದ್ರು, ನನ್ನ ಕೊಂದ್ರು, ನಾನ್ ಪಾಪ ಮಾಡಲ್ಲ. ನೀನ್ ನನಗೆ ಸಿಗಲ್ಲ ಅಂದ್ಮೇಲೆ ಈ ಲೋಕದಲ್ಲಿ ಇರ್ಲೇಬಾರ್ದು. ಮರಿಯಾ ಗೊರಟಿಗೆ ಏನಾಯ್ತು ಮಮ್ಮಿ? ಆಮೇಲೆ ಏನಾಯ್ತು ಮಮ್ಮಿ? ಗಾಬರಿ ಆಗ್ಬೇಡ, ಹೇಳ್ತೀನಿ. ಕಾಮುಕನಾದ ಅಲೆಕ್ಸಾಂಡ್ರಿಯೋ ಮರಿಯಗೊರ್ತಿಯನ್ನು ಚಾಕುವಿನಿಂದ 17 ಬಾರಿ ಚುಚ್ಚಿ ಕೊಲ್ತಾನೆ. ಅವಳ ಧ್ವನಿ ಕೇಳಿ ಅಕ್ಕಪಕ್ಕದವರು, ತಂದೆ ತಾಯಿಗಳು ಎಲ್ಲ ಓಡ್ ಬರ್ತಾರೆ. ಅಲೆಕ್ಸಾಂಡ್ರಿಯನ ಪೊಲೀಸರಿಗೆ ಹಿಡಿದುಕೊಡ್ತಾರೆ. ಮರಿಯಗೊರ್ತಿನ ಹಾಸ್ಪಿಟಲ್ಗೆ ಸಾಗಿಸ್ತಾರೆ. ಅಂತಿಮ ಸಂಸ್ಕಾರ ಕೊಡ್ಲಿಕ್ಕೆ ಬಂದ ಫಾದರ್ ಮರಿಯಗೊರ್ತಿನ ನೋಡಿ, ಅಮ್ಮ, ಇದೆಂತ ಪರಿಶುದ್ಧ ಜೀವನ, ನೀನ್ ನೇರವಾಗಿ ಸ್ವರ್ಗಕ್ಕೇನೆ ಹೋಗ್ತೀಯ, ನಿಂದು ಕೊನೆ ಆಸೆ ಏನಮ್ಮ ಅಂತ ಕೇಳಿದಾಗ ಮರಿಯಗೊರ್ತಿ, ಫಾದರ್, ನನ್ನ ಅಣ್ಣನಂತಿರುವ ನನ್ನ ಫ್ರೆಂಡ್ ಕೂಡ ಸ್ವರ್ಗಕ್ಕೆ ಬರಬೇಕು. ಯೇಸು ಹತ್ರ ಹೇಳಿ ಅವನೇನು ಮಾಡಿದ್ನೋ ಅವನಿಗೆ ಅರಿವಿಲ್ಲದೆ ಮಾಡ್ದ, ಅವನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಕೊನೆ ಉಸಿರು ಹೇಳಿದ್ಲು. ವಾಹ್, ವಾಟ್ ಅ ಹೋಲಿ ಲೈಫ್. ಹ್ಯಾಟ್ಸ್ ಆಫ್ ಟು ಮರಿಯಾ ಗೊರಟಿ. ಅಮ್ಮ, ಆಮೇಲೆ ಏನಾಯ್ತಮ್ಮ? ಅವಳ ಪರಿಶುದ್ಧ ಜೀವನವನ್ನು ನೋಡಿದ ಧರ್ಮಸಭೆ ಅವಳನ್ನು ಸಂತರ ಪಟ್ಟಕ್ಕೆ ಏರಿಸ್ತು. ಅವಳನ್ನು ಇವತ್ತು ಕೂಡ ಅನೇಕ ಕನ್ಯಾ ಮಕ್ಕಳು ಅವಳ ಹತ್ರ ಮರಿಯಗೊರ್ತಿಯವರೇ ನನಗಾಗಿ ಪ್ರಾರ್ಥಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಮಕ್ಕಳೇ, ನೀವು ಕೂಡ ಅವಳ ತರ ಪರಿಶುದ್ಧ ಜೀವನ ಮಾಡಬೇಕು. ಇಂತಹ ಸಂದರ್ಭ ಬಂದರೂ ಯಾವ ಪಾಪನೂ ಮಾಡಬಾರ್ದು. ಒಳ್ಳೆಯವರಾಗಿ ಬದುಕಬೇಕು. ನೀನೊಂದು ಒಳ್ಳೆ ಫಾದರ್ ಆಗ್ಬೇಕು. ನೀನೊಂದು ಒಳ್ಳೆ ಡಾಕ್ಟರ್ ಆಗ್ಬೇಕು. ಈಗ ಪ್ರಾರ್ಥಿಸಿ ಮಲ್ಗೋಣ್ವಾ? ಗುಡ್ ನೈಟ್.
ಶಾಂತಿ, ಏಯ್ ಶಾಂತಿ, ಎಲ್ಲ ಹಾಳಾಗೋಗಿದ್ಯೆ. 1000 ರೂಪಾಯಿ ಸಂಬಳ ತಗೋತೀಯ, ನೆಟ್ಟಗೊಂದ್ ಕೆಲ್ಸ ಮಾಡಲ್ಲ ನೀನು. ಅಮ್ಮವ್ರೆ, ಇಲ್ಲೇ ಇದ್ದೀನಿ. ಯಾಕೆ ಹಂಗ್ ಕಿರ್ಚಾಡ್ತೀಯ? ಆ ಶಾಂತಿ ಬರ್ತಾ ಇರೋದ್ರಿಂದ ಈ ಮನೆ ಶುದ್ಧವಾಗಿದೆ, ನೋಡಂಗಿದೆ. ಅವಳು ಬೈದು ಬೈದು ಬರ್ದಂಗ್ ಮಾಡ್ಬಿಡ್ಬೇಡ ಅಲ್ವೇ. ಒಂದು ದಿನ ಆದ್ರೂ ಈ ಮನೆಯಲ್ಲಿ ನೀನು ಕಸ ಹೊಡೆದಿದೀಯಾ, ಪಾತ್ರೆ ತೊಳೆದಿದ್ಯಾ, ಅಥವಾ ಕ್ಲೀನ್ ಮಾಡಿದ್ಯಾ? 10 ವರ್ಷದಿಂದ ನಮ್ಮ ಎರಡೂ ಮಕ್ಕಳನ್ನ ಮುದ್ದಾಗಿ ಸಾಕ್ತಾ ಇದ್ದಾಳೆ. ನಿನ್ನ ಬೈಗಳನ್ನ ಅವತ್ತಿನಿಂದಲೂ ಕೇಳ್ಕೊಂಡೇ ಬರ್ತಾ ಇದ್ದಾಳೆ. ಅವಳಿಗೆ ಕಣ್ಣೀರ್ ಹಾಕಿಸ್ಬೇಡ, ಇನ್ನು ಒಳ್ಳೇದಾಗಲ್ಲ. ರೀ, ಬಾಯಿ ಮುಚ್ಕೊಂಡ್ ಕುತ್ಕೊಳ್ರಿ. ಮನೆ ಕೆಲಸದವ್ರ ಮುಂದೆ ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ ನೀವ್ ನನ್ಗೆ ಹೇಳ್ಕೊಡ್ಬೇಡ್ರಿ. ಇವತ್ತು ನಮ್ ಫ್ಯಾಕ್ಟ್ರಿ ರಜಾ ಇದೆ ಅಲ್ವಾ, ಫಸ್ಟ್ ಹೋಗಿ ನಿಮ್ ರೂಮ್ ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ನನ್ಗೆ ಲೇಡೀಸ್ ಕ್ಲಬ್ ಅಲ್ಲಿ ಮೀಟಿಂಗ್ ಇದೆ, ನಾನು ಬಂದ್ಮೇಲೆ ನೋಡ್ಕೊಂತೀನಿ ನಿಮ್ನ. ಏ ಡ್ರೈವರ್, ಗಾಡಿ ತೆಗಿಯೋ. ಎಲ್ಲಿಂದ ಮದುವೆ ಅನ್ನಪ್ಪ ಇವಳನ್ನು? ಹೆಣ್ಣ ಇವಳು, ಹೆಮ್ಮಾರಿ. ಯಾವಾಗ ನೋಡಿದ್ರು ಪಾರ್ಟಿ ಕ್ಲಬ್ ಅಂತ ಊರೂರು ತಿರುಗ್ತಾ ಇರ್ತಾಳೆ. ಸಾಕಾಗೋಗಿದೆ, ಸದ್ಯ ತೊಲಗಿಲ್ಲಲ್ಲ. ಶಾಂತಿ, ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬರಮ್ಮ, ತಲೆ ಎಲ್ಲ ಚಿಟ್ಟಡ್ದೋಗ್ಬಿಟ್ಟಿದೆ. ಆಯ್ತಣ್ಣ, ಒಂದು ಒಳ್ಳೆ ಕಾಫಿ ಮಾಡಿ ತರ್ತೀನಿ, ಎಲ್ಲ ಸರಿಯಾಗುತ್ತಣ್ಣ. ಶಾಂತಿನೂ ಇದ್ದಾಳೆ. ಎಂತ ಸದ್ಗುಣ, ತಾಳ್ಮೆ. ಒಂದು ದಿನಾನೂ ರಫಾಗಿ ಮಾತಾಡಿಲ್ಲ. ಇಂಥವಳನ್ನಾದ್ರೂ ನನ್ನ ಹೆಂಡತಿಯಾಗಿ ಬಂದಿದ್ರೆ ಚೆನ್ನಾಗಿರ್ತಾ ಇತ್ತು. ಅವಳಿಗೂ ಯಾರೂ ಇಲ್ಲ, ನನಗೆ ಎಲ್ಲರೂ ಇದ್ದಾರೆ. ಆದ್ರೆ ಯಾರೂ ಇಲ್ಲದಂತೆ ನಾನು ಜೀವಿಸ್ತಾ ಇದ್ದೀನಿ. ನನಗೆ ಯಾರಾದ್ರೂ ಬೇಕು. ಈ ಶಾಂತಿಯನ್ನು ನನ್ನವಳನ್ನಾಗಿ ನಾನು ಮಾಡ್ಕೊಳ್ತೇನೆ. ಎಂತ ಆಲೋಚನೆ! ಇಲ್ಲ, ನನಗೆ ಯಾರಾದ್ರೂ ಬೇಕು. ಧೈರ್ಯ ಮಾಡಿ ನಾನು ಇವತ್ತು ಅವಳ ಹತ್ರ ಕೇಳ್ತೀನಿ. ಬರ್ಲಿ, ಕೇಳ್ತೀನಿ. ಅಣ್ಣ, ಶಾಂತಿ, ನೋಡಮ್ಮ ನನ್ನ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಬಂಗ್ಲೆ ಇದೆ, ಆಸ್ತಿ ಇದೆ, ಕೋಟಿಗಟ್ಟಲೆ ಹಣ ಇದೆ, ಸಾವಿರಾರು ಜನ ಕೆಲಸ ಮಾಡ್ತಾ ಇದ್ದಾರೆ, ಬೇಕಾದಷ್ಟು ಗಾಡಿಗಳಿದೆ. ಇಷ್ಟೆಲ್ಲ ಹಣ ಇದ್ರು ನಾನೇ ಕಟ್ಸಿದ ಈ ಮನೆಯಲ್ಲಿ 3 ಕಾಸಿನ ಬೆಲೆ ಇಲ್ಲ. ನನ್ನ ಹೆಂಡತಿ ಒಂದು ದಿನ ಆದ್ರೂ ನನ್ನನ್ನ ಪ್ರೀತಿಯಿಂದ ಮಾತಾಡಿಸಿಲ್ಲ. ತಿಂದಿಯಾ, ಕುಡಿದಿಯಾ, ಹೇಗಿದ್ದೀರಾ ಅಂತ ಮಾತಾಡೋದಕ್ಕೆ ಈ ಮನೆಯಲ್ಲಿ ಯಾರೂ ಇಲ್ಲ. ಬಾಯಿ ಬಿಟ್ರೆ ಸಾಕು, ಯಾವಾಗ್ಲೂ ಬೈತಾ ಇರ್ತಾಳೆ. ಕೆಟ್ಟ ಮಾತುಗಳು ಚುಚ್ಚಿ ಮಾತಾಡ್ತಾ ಇರ್ತಾಳೆ. ನಾನು ಕಟ್ಸಿದ ಮನೆಯಲ್ಲಿ ನನಗೆ ಗೌರವ ಇಲ್ಲ. ನನ್ನ ಮಕ್ಕಳು ಹಣ ಸಿಕ್ಕಿದ್ರೆ ಸಾಕು, ಅವರಿಗೆ ನಾನು ಬೇಡ. ನೀನ್ ಈ ಮನೆಯಲ್ಲಿ ಓಡಾಡ್ತಾ ಇದ್ರೆ ನಿಜವಾಗ್ಲೂ ಸಮಾಧಾನ ಆಗತ್ತೆ, ಸಂತೋಷ ಆಗತ್ತೆ. ಎಷ್ಟು ಗೌರವ ಕೊಟ್ಟು ನೀನ್ ಮಾತಾಡಿಸ್ತೀಯ. ನಿನ್ ಗಂಡ ನಿನ್ನನ್ನು ಬಿಟ್ಟು ಹೋದ್ರು, ಆದ್ರೂ ಆ ಮಕ್ಕಳನ್ನ ಎಷ್ಟು ಕಷ್ಟಪಟ್ಟು ನೀನ್ ಸಾಕ್ತಾ ಇದೀಯ. ನೀನ್ ಎಷ್ಟು ಕಷ್ಟಪಡ್ತಾ ಇದೀಯ. ಶಾಂತಿ, ನೀನ್ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಿನ್ನ ಹತ್ರ ಒಂದು ವಿಷಯ ಕೇಳ್ತೀನಿ. ನಿನಗೂ ಯಾರೂ ಇಲ್ಲ, ನನಗೂ ಯಾರೂ ಇಲ್ಲ. ನೀನ್ ನನ್ನವಳಾಗ್ತೀಯ. ನೀನ್ ನನ್ನವಳಾಗದಾದ್ರೆ ರಾಣಿ ತರ ನೋಡ್ಕೊಳ್ತೀನಿ. ದೂರದಲ್ಲಿ ಒಂದು ಮನೆ ಕಟ್ಟಿಸಿ ಮಹಾರಾಣಿಯಾಗಿ ನೋಡ್ಕೊಳ್ತೀನಿ. ನಿನ್ ಮಕ್ಕಳನ್ನ ನಾನೇ ಸಾಕ್ತೀನಿ. ನೀನು ನನ್ನ ಹೃದಯದ ರಾಣಿ ಆಗ್ಬೇಕು. ನನ್ನನ್ನು ಪ್ರೀತಿಸುವಂತ ವ್ಯಕ್ತಿ ನೀನಾಗ್ಬೇಕು. ಹತ್ಯ ಬೇಡ. ನೀವು ದೇವರಂತ ಮನುಷ್ಯನ, ನೀವು ತುಂಬಾ ಒಳ್ಳೆಯವರು. ಕೊನೆವರೆಗೂ ಹಾಗೆ ಇರ್ಬೇಕಣ್ಣ,
ಕೊನೆವರೆಗೂ ಹಾಗೆ ಇರ್ಬೇಕು. ನಿಮ್ ಕಷ್ಟ ನಂಗೆ ಅರ್ಥ ಆಗುತ್ತೆ, ಆದ್ರೆ ಹೊಟ್ಟೆ ಹಸಿತದೆ ಅಂತ ಅಸಹ್ಯ ತಿನ್ಬಾರ್ದು. ನನ್ ಗಂಡ 10-15 ವರ್ಷದ ಹಿಂದೆ ನನ್ನನ್ನು ನನ್ನ ಪುಟ್ಟ 2 ಮಕ್ಕಳನ್ನು ಬಿಟ್ಟು ಹೋದ್ರು. ನನ್ ಮಕ್ಕಳಿಗಾಗಿಯೇ ನಾನು ಬದುಕ್ತಿದ್ದೀನಣ್ಣ, ನನ್ ಮಕ್ಕಳಿಗಾಗಿಯೇ ನಾನು ಬದುಕ್ತಾ ಇದ್ದೀನಿ. ನಿಮ್ ಮನೆ ಮಂದಿ ಎಲ್ಲ ನಿಮ್ಮನ್ನ ಗೌರವಿಸುತ್ತಿದ್ರು, ನಾನ್ ನಿಮ್ಮನ್ನ ಗೌರವಿಸ್ತಿದ್ದೀನಣ್ಣ, ನಾನ್ ನಿಮ್ಮನ್ನ ಗೌರವಿಸ್ತಾ ಇದ್ದೀನಿ. ಇದೊಂದು ಕೆಟ್ಟ ಗಳಿಗೆ ಅಂತ ಮರ್ತು ಬಿಡುವ ಅಣ್ಣ, ಕೆಟ್ಟ ಗಳಿಗೆ ಅಂತ ಮರ್ತು ಬಿಡುವ. ನನ್ನ ನಿಮ್ ತಂಗಿಯಾಗಿಯೇ ನೋಡಿ ಅಣ್ಣ, ಕೊನೆವರೆಗೂ ನಿಮ್ ತಂಗಿಯಾಗಿಯೇ ನೋಡಿ ಅಣ್ಣ. ನೀವು ತುಂಬಾ ಒಳ್ಳೆಯವರು, ನೀವು ಹಾಗೇ ಇರ್ಬೇಕಣ್ಣ, ಹಾಗೇ ಇರ್ಬೇಕು, ನೀವು ಹಾಗೇ ಇರ್ಬೇಕು. ಶಾಂತಿ, ನನ್ನ ಕ್ಷಮಿಸ್ಬಿಡಮ್ಮ. ಒಂದು ನಿಮಿಷ ನಾನು ಬದ್ಧವಾಗಿ ವಿಷಯ ಎಂತ ಪಾಪಿ, ನಾನು ಪಾಪಿ. ಕ್ಷಮಿಸ್ಬಿಡಮ್ಮ. ನನ್ನ ಕಣ್ಣು ತೆರೆಸಿದ ತಾಯಿ ನೀನು. ನನಗೆ 2 ಮಕ್ಕಳಲ್ಲ, 3 ಮಕ್ಕಳು. ನೀನ್ ನನ್ ಮಗಳು, ನನ್ ದೊಡ್ಡ ಮಗಳು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಇದನ್ ಮನಸ್ಸಲ್ಲಿ ಇಟ್ಕೊಂಡು ನನ್ ಮನೆಗ್ ಬರ್ದಂಗಿರ್ಬೇಡ. ಇನ್ ಮನೆಗ್ ಬರ್ಬೇಕು. ಇದು ಕೈಯಲ್ಲಮ್ಮ, ಇದು ಕಾಲು. ಬಿಡೋಣ, ಎಂತ ಮಾತಾಡ್ತೀಯಣ್ಣ. ಈ ನನ್ ಮನೆಗ್ ಕಳೆದ ಎಲ್ಲಿಗೆ ಹೋಗೋಣ? ಈ ಮನೇಲಿ ನನಗೆ ಅನ್ನ ಆಶ್ರಯ ಕೊಟ್ಟಿದ್ದೀರಣ್ಣ, ನಾನು ನಿಮ್ಗಾಗಿ ಪ್ರಾರ್ಥಿಸ್ತೀನಣ್ಣ. ನಡೆದಿದೆಲ್ಲ ಮರ್ತು ಬಿಡೋಣ, ಕೊನೆವರೆಗೂ ನಿಮ್ ತಂಗಿಯಾಗಿರ್ತೀನಿ, ತಂಗಿಯಾಗಿರ್ತೀನಿ, ತಂಗಿಯಾಗಿರ್ತೀನಿ. ಏನಾಯ್ತು, ಏನಾಯ್ತು ಸಲ್ಮಾ ಸಿಸ್ಟರ್? ಯಾಕೆ ಇವಳು ಅಳ್ತಾ ಇದ್ದಾಳೆ? ಆಗಬಾರದು ಆಗಿ ಹೋಗಿದೆ. ಏನಾಯ್ತು ಸಿಸ್ಟರ್, ಏನಾಯ್ತು ಹೇಳಿ. ಕೂಲ್ ಆಗಿ ಧೈರ್ಯ ತಂದ್ಕೊಳ್ಳಿ, ನಿಮ್ ಮಗಳು ಗರ್ಭಿಣಿಯಾಗಿದೆ. ಸಿಸ್ಟರ್, ಇವಳು ಗರ್ಭಿಣಿಯಾಗಿದ್ದಾಳ? ಏನ್ ಹೇಳ್ತಾ ಇದ್ದೀರಾ? ಆವೇಶ ಬೇಡ, ಚಿಂತಿಸಿ ಪ್ರಾರ್ಥಿಸಿ ನಿರ್ಧಾರ ತಗೊಳ್ಳೋಣ. ಸಿಸ್ಟರ್, ಏನ್ ನಡೀತಾ ಇದೆ ಹೇಳಿ. ನಿಮ್ ಮಗಳು 3 ತಿಂಗಳ ಹಿಂದೆ ಒಂದ್ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದು ನೆನಪಿದೆಯಾ? ಆ ರಾತ್ರಿ ಸ್ನೇಹಿತರ ಜೊತೆ ತಂಗಿದ್ದು, ಬೆಳಗ್ಗೆ ಬಂದಿದ್ದು ನಿಮಗೆ ಗೊತ್ತಿದೆಯಾ? ಇಲ್ಲ, ನನಗೆ ಗೊತ್ತಿಲ್ಲ. ಬೆಳೆದ ಮಕ್ಕಳು ಎಲ್ಲಿಗೆ ಹೋಗ್ತಾರೆ, ಯಾರ ಸ್ನೇಹ ಮಾಡ್ತಾರೆ ಅಂತ ಗೊತ್ತಿಲ್ಲದ ತಂದೆ ತಾಯಿಗಳು ನೀವು ಕೇಳಿದಷ್ಟು ಹಣ, ಹಾಳಾಗೋದಕ್ಕೆ ಒಂದು ಮೊಬೈಲ್, ಸರ್ವನಾಶ ಆಗೋದಕ್ಕೆ ಒಂದು ಲ್ಯಾಪ್ಟಾಪ್, ಕೊನೆಗೆ ಮಕ್ಕಳಿಗೆ ಇಂಥ ಪರಿಸ್ಥಿತಿ. ಅದನ್ನೆಲ್ಲ ಕೊಡ್ಸಿ ಬೇಡ ಅನ್ನಲ್ಲ, ಅದೆಲ್ಲ ತುಂಬಾ ಯೂಸ್ಫುಲ್. ಇದರ ಸದ್ಬಳಕೆ ಆಗದಿದ್ದರೆ ಸರ್ವನಾಶ. ಸಿಸ್ಟರ್, ಏನಾಯ್ತು ಹೇಳಿ. ಅಂದು ರಾತ್ರಿ ಬರ್ತ್ಡೇ ಪಾರ್ಟಿನಲ್ಲಿ ಯಾರೋ ನಿಮ್ಮ ಮಗಳಿಗೆ ಕೋಕ್ನಲ್ಲಿ ನಿದ್ರೆ ಮಾತ್ರೆ ಹಾಕಿ ಕುಡಿಸಿದ್ದರು. ನಿಮ್ಮ ಮಗಳು ಎಚ್ಚರ ತಪ್ಪಿದ್ಲು. ಬೆಳಗ್ಗೆ ಎಚ್ಚರವಾದಾಗ ನಿಮ್ಮ ಮಗಳು ಒಂದು ಹೋಟೆಲಿನ ರೂಮಿನಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದಳು. ಯಾರೋ ಅವಳನ್ನ ಹಾಳು ಮಾಡಿದ್ರು, ಯಾರು ಅಂತಾನೆ ಗೊತ್ತಿಲ್ಲ. ನನ್ನ ಮಗಳ ಈ ಸ್ಥಿತಿಗೆ ಯಾರು ಕಾರಣನೋ ಅವನು ನಾನು ಸುಮ್ಮನೆ ಬಿಡೋದಿಲ್ಲ. ಅವನೇ ಬಂದು ನನ್ನ ಮಗಳನ್ನ ಮದುವೆ ಆಗ್ಬೇಕು, ಇಲ್ಲ ಅಂದ್ರೆ ನಾನು ಕೊಂದಾಕ್ಬಿಡ್ತೀನಿ. 70-80 ಪಾರ್ಟಿನಲ್ಲಿ ಯಾರು ಅಂತ ಗೊತ್ತು ಮಾಡ್ತೀರಾ? DNA ಟೆಸ್ಟ್ ಮಾಡಿಸ್ತೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಟಿವಿ ಮಾಧ್ಯಮಕ್ಕೆ ಹೋಗ್ತೀನಿ, ಮೀಡಿಯಾಗೆ ಹೋಗ್ತೀನಿ. ಅವನನ್ನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ತಲೆ ಕೆಟ್ಟವರಂತೆ ಮಾತಾಡ್ಬೇಡಿ, ನಿಮ್ಮ ಮರ್ಯಾದೆ ನೀವೇ ತೆಕ್ಕೋಬೇಡಿ. ಮಗಳ ವಿಷಯದಲ್ಲಿ ಟಿವಿಯಲ್ಲಿ ಒಂದು ಚರ್ಚೆ, ಮನೆ ಮಗಳ ಮಾನ ಹರಾಜಾಗ್ತಾರೆ. ಅಪ್ಪ, ನನ್ ಪಾಪಿ ಅಪ್ಪ, ನನ್ ಬದುಕಿರಲ್ಲ. ನನ್ನಿಂದ ನನ್ ಕುಟುಂಬ ಮಾನ ಮರ್ಯಾದೆಲ್ಲ ಹೋಯ್ತು. ನಾನ್ ಬದುಕಿರಲ್ಲ, ನಾನ್ ಸಾಯ್ತೀನಿ. ಸಾಯ್ಬಾರ್ದು, ನೀನ್ ಸಾಯ್ಬಾರ್ದು. ಏನ್ ಮಾತಾಡ್ತೀಯ ಮಗ್ಳೆ? ಎಲ್ಲ ಸಮಸ್ಯೆಗಳಿಗೂ ಆತ್ಮಹತ್ಯೆ ಪರಿಹಾರ ಅಲ್ಲಮ್ಮ. ನಾವೆಲ್ಲ ಇದ್ದೀವಿ, ಸರಿ ಮಾಡೋಣ, ಎಲ್ಲ ಸರಿ ಆಗುತ್ತೆ. ಹೌದು ಶಾಂತಿ, ಯಾರಿಗೂ ಗೊತ್ತಿಲ್ದಂಗೆ ಅಬಾರ್ಷನ್ ಮಾಡಿಸ್ಬಿಡೋಣ ಸಿಸ್ಟರ್. ಬೇಡ ಅಣ್ಣ, ಅಬೋರ್ಷನ್ ಮಾಡೋದು ಬೇಡ. ಜೀವ ಕೊಟ್ಟಿದ್ದು ದೇವರು, ಆ ಜೀವನ ತೆಗೆಯುವ ಅಧಿಕಾರ ನಮಗಿಲ್ಲ. ನಿಮಗೊಂದು ವಿಷಯ ಗೊತ್ತಣ್ಣ, ಒಂದು ಮಗು ತಾಯಿಯ ಗರ್ಭದಲ್ಲಿ ರೂಪುಗೊಂಡ ಆ ನಿಮಿಷದಲ್ಲಿ, ಒಂದು ಅಂಡಾಣು ವೀರ್ಯಾಣು ಸೇರಿದ ಆ ಸೆಕೆಂಡ್ ಅಲ್ಲೇ ಆ ಭ್ರೂಣಕ್ಕೆ ನನ್ನಷ್ಟು ನಿಮ್ಮಷ್ಟು 100 ವರ್ಷ ಆದ ಅಜ್ಜ ಅಜ್ಜಿಯರಷ್ಟು ಜೀವ ಇರುತ್ತೆ. 18 ದಿನದಲ್ಲೇ ತನ್ನ ಶರೀರಕ್ಕೆ ಬೇಕಾದಂತಹ ರಕ್ತವನ್ನು ತಾನೇ ಉತ್ಪತ್ತಿ ಮಾಡ್ಕೊಳ್ತದೆ. 18 ದಿನದಲ್ಲೇ ಮಗುವಿನ ಹೃದಯ ಮಿಡಿಯಲಾರಂಭಿಸ್ತದೆ. 3 ತಿಂಗಳೊಳಗೆ ಮಗುವಿನ ಅಂಗಾಂಗಗಳೆಲ್ಲ ಉಟ್ಕೊಂಡಿರ್ತದೆ. ಮತ್ತೆ ಮಗು ಬೆಳೆದ್ರೆ ಮಾತ್ರ ಸಾಕು. ಅಂತ ಒಂದು ಮಗುನ ಯಾವ ಕರುಣೆ ಇಲ್ಲದಾಗೆ 1 ತಿಂಗಳು 2 ತಿಂಗಳು ಆಗ್ಬಿಟ್ಟಿದ್ರೆ ಕತ್ರಿನ ಗರ್ಭಕೋಶದೊಳಗೆ ಹಾಕಿ
ಕೈ ಬೇರೆ ಕಾಲು ಬೇರೆ ತಲೆ ಬೇರೆ ಪೀಸ್ ಪೀಸ್ ಮಾಡಿ ಕಾರಣ ಇಲ್ಲದವರಾಗಿ ಹೊರಗಡೆ ತೆಗಿತೀವಿ. ಇನ್ನು 3-4 ತಿಂಗಳಾದ ಮಗು ಆದ್ರೆ ಸಾಲ್ಟ್ ವಾಟರ್, ಉಪ್ಪಿನ ದ್ರಾವಣ ಅಂತ ಹೇಳುವ ಒಂದು ಕೆಮಿಕಲ್ನ ಒಂದು ಇಂಜೆಕ್ಷನ್ ರೂಪದಲ್ಲಿ ತಾಯಿದು ಗರ್ಭಚೀಲದೊಳಗೆ ಇಳಿಸಿ ಇಂಜೆಕ್ಷನ್ ಕೊಟ್ಟು ಆ ಮಗು ಸುಟ್ಟು ಕರಕಲಾಗುವ ರೀತಿಯಲ್ಲಿ ನರಳಿ ನರಳಿ ಸಾಯುತ್ತೆ. ನಮ್ ಸಲ್ಮಾನ ಈಗ ಯಾರಾದ್ರೂ ಸೀಮೆಣ್ಣೆ ಒಯ್ದು ಸುಡೋದಾದ್ರೆ ನಾವು ಬಿಡ್ತೀವ ಅಥವಾ ಅವಳು ತಾನೇ ನಿಂತ್ಕೊಳ್ತಾಳ, ಒಂದೋ ಓಡೋಗ್ತಾಳೆ ಅಥವಾ ತಿರುಗಿ ನಿಲ್ತಾಳೆ. ಆದ್ರೆ ಯಾವ ತಪ್ಪು ಮಾಡದ ಮಗು 5-6 ತಿಂಗಳಾಗ್ಬಿಟ್ಟಿದ್ರೆ ವ್ಯಾಕ್ಯೂಮ್ ಕ್ಲೀನರ್ ತರ ಒಂದು ಮಿಷಿನ್ ತಾಯಿಯ ಗರ್ಭಚೀಲದೊಳಗೆ ಇಳಿಸಿ ಅದನ್ನ ಸ್ಮ್ಯಾಶ್ ಮಾಡಿ ಪುಡಿ ಪುಡಿ ಮಾಡಿ ಹೊರಗಡೆ ತೆಗಿತಾರೆ. ಆ ಗರ್ಭಚೀಲದೊಳಗೆ ಮಗು ಒದ್ದಾಡಿ ನನ್ನ ಕೊಲ್ಬೇಡ ಕೊಲ್ಬೇಡ ಅಂತ ಅಳುತ್ತೆ. ಆ ಕೂಗು ಯಾರು ಹಿಡಿದು ಕೇಳಲ್ಲ. ಇನ್ನು 8-9 ತಿಂಗಳು ಆಗಿದ್ರೆ ಅದನ್ನ ಸಿಸರಿನ್ ಮಾಡಿ ಹೊರಗಡೆ ತೆಗೆದು ಡಸ್ಟ್ಬಿನ್ಗೆ ಹಾಕ್ಬಿಡ್ತಾರೆ. ಎಷ್ಟು ನೀಚ ಕೆಲಸ. ನಮ್ ಸಲ್ಮಾನಿಗೆ ಇಂಥ ಒಂದು ಅವಸ್ಥೆ ಬಂದಾಗ್ಲೇ ನಮ್ಮಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ಆ ಮಗು ನರಳಿ ನರಳಿ ಸತ್ತು ಆ ಪಾಪ ಯಾಕಣ್ಣ ನಮಗೆ? ಅದು ಬೇಡಣ್ಣ. ನನ್ ಮನೆ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ಇನ್ನು ನಾನು ಬದುಕಿದ್ದು ಸತ್ತಂತೆ. ಅಣ್ಣ ಧೈರ್ಯ ತಕೊಳ್ಳಿ ಅಣ್ಣ. ನನ್ನ ಸ್ಪಿರಿಚುವಲ್ ಫಾದರ್ ಒಬ್ರು ಫಾದರ್ ಫ್ರಾಂಕ್ಲಿನ್ ಅಂತ ಡೆಲ್ಲಿಯಲ್ಲಿ ಇದ್ದಾರೆ. ಅವ್ರ ಅನಾಥಾಶ್ರಮ ಮಾಡ್ತಾ ಇದ್ದಾರೆ. ಇಂಥ ಮಕ್ಕಳಿಗೆಲ್ಲ ಆಶ್ರಯ ಕೊಡ್ತಾರೆ. ನಮ್ ಸಲ್ಮಾನ ಹೈಯರ್ ಸ್ಟಡೀಸಿಗೆ ಅಂತ ಎಲ್ಲರ ಹತ್ರ ಹೇಳಿ ಡೆಲ್ಲಿಗೆ ಕಳಿಸ್ಬಿಡೋಣ. ಅಲ್ಲೇ ಹೆರಿಗೆ ಮಾಡಿ ಫಾದರ್ ಮಗುನ ತಕೊಂಡು ಸಲ್ಮಾನ ವಾಪಸ್ ಕಳಿಸ್ತಾರೆ. ಅದೇ ಸರಿ, ಕರೆಕ್ಟ್ ಸೊಲ್ಯೂಷನ್. ಏನಾದ್ರೂ ಮಾಡಿ ನನ್ ಮನೆ ಮಾನ ಉಳಿಬೇಕು, ನನ್ನ ಮಗಳ ಮಾನನೂ ಉಳಿಬೇಕು, ಆ ಜೀವನೂ ಉಳಿಬೇಕು. ಫಾದರ್ಗೆ ಈಗಲೇ ಫೋನ್ ಮಾಡಿ. ಹಲೋ, ಪ್ರೈಸ್ ದಿ ಲಾರ್ಡ್ ಮಗಳೇ. ಶಾಂತಿ ಹೇಗಿದ್ಯಮ್ಮ? ಏನ್ ಸಮಾಚಾರ? ಓಕೆ ಮಗಳೇ, ನೋಡು ಒಂದ್ ಕೆಲಸ ಮಾಡು, ಯಾರಿಗಾದ್ರೂ ಜೊತೆ ಮಾಡಿ ಪೂನಾ ತನಕ ಅವಳನ್ನು ಕಳಿಸ್ಕೊಡು. ಅಲ್ಲಿ ನಾನು ಸಿಸ್ಟರ್ಗೆ ಹೇಳಿರ್ತೀನಿ, ಎಲ್ಲ ಅರೇಂಜ್ಮೆಂಟ್ಸ್ ನಾವು ಮಾಡ್ತೀವಿ. ಏನ್ ಭಯ ಪಡ್ಬೇಡ, ಎಲ್ಲ ಸರಿಯಾಗುತ್ತೆ. ಏಸು ಇದ್ದಾರಲ್ವಾ, ಏಸು ನಮ್ಗೆ ಜೀವ ಕೊಟ್ಟ ಮೇಲೆ ನಾವ್ಯಾಕೆ ಭಯ ಪಡ್ಬೇಕಮ್ಮ? ಓಕೆ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಧೈರ್ಯವಾಗಿರು, ಪ್ರೈಸ್ ದ ಲಾರ್ಡ್. ಯಾರೇ ಯಾರೇ ಮಕ್ಕಳೇ, ನನ್ ಸಮಾಜದಲ್ಲಿ ನಾನು ಹೆಂಗೆ ತಲೆ ಎತ್ಕೊಂಡು ತಿರುಗ್ಲಿ? ಕ್ಲಬ್ ಅಲ್ಲಿ ನನ್ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗುತ್ತೆ. ನನ್ ಫ್ಯೂಚರ್ ಹಾಳು ಮಾಡ್ಬಿಟ್ಟಲೆ. ನಿನ್ನ ಬಿಡಲ್ಲ ಕಡೆ, ನಾನು ಬಿಡಲ್ಲ. ಆ ಮಗಳು 4 ತಿಂಗಳ ಗರ್ಭಿಣಿಯಾಗಿ ಬಂದ್ ನಿಂತಿದ್ದಾಳೆ. ಅದ್ರ ಬಗ್ಗೆ ಏನ್ ಮಾಡೋಣ ಅಂತ ನಾವು ಚಿಂತೆ ಮಾಡ್ತಾ ಇದ್ದೀವಿ. ಯಾವತ್ತಾದ್ರೂ ಒಂದು ದಿನ ಆ ಮಗಳ ಬಗ್ಗೆ ಚಿಂತೆ ಮಾಡಿದ್ಯಾ? ಪ್ರಾರ್ಥಿಸ ಕಲ್ಸ್ಕೊಟ್ಟಿದ್ಯಾ? ಕೇಳ್ದಾಗೆಲ್ಲ ದುಡ್ಡು ಕೊಟ್ಬಿಟ್ಟು ಕ್ಲಬ್ ಮರ್ಯಾದೆ ಅಂತ ತಿರುಗ್ತಾ ಇದೆಯಲ್ಲ ಊರು. ಇವತ್ತು ನೋಡು 4 ತಿಂಗಳು ಗರ್ಭಿಣಿಯಾಗಿ ನಿಂತಿದ್ದಾಳೆ. ನಮ್ಮ ಈ ರೀತಿ ಆಗೋದಕ್ಕೆ ನಾನು ಮತ್ತು ನೀನೇ ಕಾರಣ. ಯಾವತ್ತಾದ್ರೂ ಯೋಚನೆ ಮಾಡಿದೀಯ ಮಗಳ ಬಗ್ಗೆ? ನನಗಂತೂ ಈ ಮನೆಯಲ್ಲಿ ಮರ್ಯಾದೆ ಇಲ್ಲ. ಅದು ಮಕ್ಕಳನ್ನಾದ್ರೂ ಪ್ರೀತಿಯಿಂದ ಸಾಕಿದ್ಯಾ? ಒಂದೇ ದಿನ ಆದ್ರೂ ಆ ಪ್ರೀತಿಯಿಂದ ಮಕ್ಕಳನ್ನ ಮಾತಾಡಿಸಿದ್ಯಾ ನೀನು? ಉಡಿಯಕ್ಕೆ ಹೋಗ್ತಾ ಇದೆಯಾ? ಉಡಿಯಕ್ಕೆ ಈಗ ಒಡೆದು ಬಡ್ದು ಮಾಡಿದ್ರೆ ಏನ್ ಪ್ರಯೋಜನ ಹೇಳಿ? ಇದು ನಿಮ್ಮ ಮನೆಯ ಕತೆ ಅಲ್ಲ, ಮನೆಯ ಕತೆ. ಮಕ್ಕಳನ್ನ ರಿಚ್ ಆಗಿ ಬೆಳೆಸ್ತೀರಾ, ಆದ್ರೆ ಪ್ರೇಯರ್ಫುಲ್ ಆಗಿ ಬೆಳೆಸಲ್ಲ. ತಪ್ಪಿ ಬೀಳೋದು ಸಹಜ. ಎದ್ದು ಸರಿದಾರಿಯಲ್ಲಿ ನಡೆದರೆ ಅದೇ ಜೀವನ. ಅಮ್ಮ ಚಿಂತೆ ಮಾಡಬೇಡಿ, ಎಲ್ಲ ನಾನ್ ನೋಡ್ಕೋತೀನಿ. ಅಬೋಷನು ಬೇಡ, ಆತ್ಮಹತ್ಯೆನೂ ಬೇಡ. ಯೇಸು ಒಂದು ಮಾತು ಹೇಳಿದ್ದಾರೆ, ಇಡೀ ಲೋಕವನ್ನೆಲ್ಲ ಸಂಪಾದನೆ ಮಾಡಿದ್ರು ನಿನ್ನ ಆತ್ಮ ನಷ್ಟವಾದ್ರೆ ಏನ್ ಪ್ರಯೋಜನ ಅಂತ. ಅಣ್ಣ, ಸ್ವಲ್ಪ ನಿಮ್ಮ ಮಗ ಕೀರ್ತಿ ಕಡೆನೂ ಸ್ವಲ್ಪ ಗಮನ ಹರಿಸಿ. ಮೊನ್ನೆ ಅವನ ರೂಮ್ ಕ್ಲೀನ್ ಮಾಡುವಾಗ ಸಿಗರೇಟು, ಇನ್ನು ಬೇಡದ ವಸ್ತು ಏನೇನೋ ಸಿಕ್ತು. ನಾನ್ ನಿಮ್ಗೆಲ್ಲ ಹೇಳ್ತೀನಿ ಅಂತ ಹೇಳಿದಕ್ಕೆ ಹಂಗೇನಾದ್ರೂ ಹೇಳಿದ್ರೆ ನೆಟ್ಟಗಿರಲ್ಲ ನಿಮ್ ಕತೆ ಅಂತ ಹೇಳ್ದ. ಅದಕ್ಕೆ ನಾನು ಏನು ಮಾತಾಡಿಲ್ಲ. ಪ್ಲೀಸ್ ಸ್ವಲ್ಪ ನೋಡ್ಕೊಳ್ಳಿ. ಸಿಸ್ಟರ್ ಸಲ್ಮಾನ ಕರ್ಕೊಬನ್ನಿ, ಬಟ್ಟೆ ಬಗ್ಗೆ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ.
ಸಚಿನ್, ಏ ಸಚಿನ್, ಒಂದ್ ನಿಮಿಷ. ಏನನಿತಾ, ಏನ್ ವಿಷಯ? 1-2 ವರ್ಷದಿಂದ ನಾನು ನಿಮ್ಮನ್ನ ತುಂಬಾ ನೋಡ್ತಾ ಇದ್ದೀನಿ. ನಿಮ್ ಕ್ಯಾರೆಕ್ಟರ್ ನನ್ಗೆ ತುಂಬಾ ಇಡ್ಸಿದೆ. ಥ್ಯಾಂಕ್ಸ್. ಅದೇನೋ ನೀನಂದ್ರೆ ನನ್ಗೆ ತುಂಬಾ ಇಷ್ಟ. ನಿನ್ನಂತ ಒಳ್ಳೆ ಹುಡುಗನ್ನ ಲವ್ ಮಾಡಿ ಮದುವೆ ಮಾಡ್ಕೋಬೇಕು ಅನ್ಕೊಂತಾ ಇದ್ದೀನಿ. ಸೊ ಐ ಲವ್ ಯು ಸಚಿನ್. ಅನಿತಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ನನ್ನ ತಂದೆ ತಾಯಿ ಆಸೆಂತೆ ಓದಿ ಒಂದು ಒಳ್ಳೆ ಫಾದರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದಯವಿಟ್ಟು ನನ್ನ... ನೋ ಸಚಿನ್, ನೋ. ನೀನ್ ಎಷ್ಟು ಸುಂದರವಾಗಿದೀಯಾ, ಹ್ಯಾಂಡ್ಸಮ್ ಆಗಿದೀಯಾ. ನೀನ್ ಫಾದರ್ ಆಗೋದ್ ಬೇಡ, ನನ್ ಲವರ್ ಆಗಿದ್ಬಿಡು ಪ್ಲೀಸ್. ಅನಿತಾ, ನಮ್ಮ ತಾಯಿ ನನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದಾರೆ ಗೊತ್ತಾ? ನಾನು ಅಂದ್ರೆ ಅವ್ರ ಜೀವ. ಅವ್ರ ಆಸೆ ಈಡೇರಿಸೋದೆ ನನ್ನ ಗುರಿ. ಪ್ಲೀಸ್ ನನಗೆ ಯಾವತ್ತೂ ತೊಂದರೆ ಮಾಡಬೇಡ. ಸಚಿನ್, ಲೈಫಲ್ಲಿ ನಾನು ಫಸ್ಟ್ ಟೈಮ್ ಒಬ್ಬರನ್ನ ಇಷ್ಟಪಟ್ಟಿದ್ದು, ಅದು ನೀನೆ. ದಯವಿಟ್ಟು ಪ್ಲೀಸ್ ಬೇಡ ಅನ್ಬೇಡ, ಪ್ಲೀಸ್ ಒಪ್ಪೋ ಸಚಿನ್. ಓಕೆ ಸಚಿನ್, ನಿಮ್ ತಾಯಿ ಆಸೆ ಅಂತಾನೆ ನಿನ್ ಫಾದರ್ ಆಗು, ಆದ್ರೆ ಒಂದೇ ಒಂದಿನ ನನ್ನ ಆಸೆ ಅಂತಾನೆ ನನ್ ಗಂಡ ಆಗು ಪ್ಲೀಸ್. ನನ್ನ ಸೌಂದರ್ಯ ತುಂಬಿರೋ ದೇಹನ ಸ್ವಂತ ಮಾಡ್ಕೋ, ಬೇಡ ಅನ್ಬೇಡ. ಎಲ್ಲ ನಾನೇ ಅರೇಂಜ್ ಮಾಡ್ತೀನಿ. ಇವತ್ತ ಇಬ್ರು ಸ್ವರ್ಗ ಸುಖ ಅನ್ಭೋಗ್ಸೋಣ. ಪ್ಲೀಸ್ ಒಪ್ಕೋ. ಅನಿತಾ, ನಾನಂತ ಹುಡುಗ ಅಲ್ಲ. ನಮ್ಮ ತಾಯಿ ನನ್ನನ್ನು ಪ್ರೀತಿ, ಸಂಸ್ಕಾರ, ಪ್ರಾರ್ಥನೆ ಅಂತ ಬೆಳೆಸಿದ್ದಾರೆ. ಆಸ್ತಿದೆ ಅಂತ ಅಳಸಿದ್ನ ತಿನ್ನ ಕೇಳ್ಕೊಟ್ಟಿಲ್ಲ ನಮ್ಮ ತಾಯಿ. ನಿನ್ನ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ನಾನು ನಿನಗೋಸ್ಕರ ಪ್ರೇಯರ್ ಮಾಡ್ತೀನಿ. ಪ್ಲೀಸ್, ನಾನು ಬರ್ತೀನಿ. ನೀನೆಂತ ಗಂಡ್ಸೋ, ಸುಂದರವಾದ ನಾನೇ ಬಾಯ್ ಬಿಟ್ಟು ಕೇಳಿದ್ರೇನು ಹಂಗೆ ಹೋಗ್ತೀಯ. ನಿನ್ ಗಂಡ್ಸ ಅಲ್ಲ ನೀನು. ಗಂಡ ಸ್ಥಾನನೇ ಇಲ್ಲ ನಿನ್ಗೆ. ಹೋಗೋ, ಫಾದರ್ ಆಗೋಗು. ಗಂಡಸ್ಥಾನ ಅಂದ್ರೆ ಬರೀ ಸೆಕ್ಸ್ ಅಂತ ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಗಂಡಸ್ಥಾನ ಅಂದ್ರೆ ಸಾಹಸಿ ತೋರ್ಸೋದು. ಇದಲ್ಲಿ ನಿನಗೆಲ್ಲ ಅರ್ಥ ಆಗ್ಬೇಕು ಹೇಳು. ಬಂಡೆ ಮೇಲೆ ನೀರ್ ಹಾಕಿದ್ರೆ ಏನ್ ಪ್ರಯೋಜನ ಹೇಳು? ನನ್ನ ಪಾಡಕ್ ಬಿಡ್ಬೇಡಮ್ಮ. ಇನ್ ಮುಂದೆ ನನ್ನ ಸಾಹಸಕ್ಕೆ ಬರ್ಬೇಡ. ಗುಡ್ ಬಾಯ್, ವೆರಿ ವೆರಿ ಗುಡ್ ಬಾಯ್. ಬೇರೆಯವ್ರಾಗಿದ್ರೆ ಜಲ್ ಚೂಸ್ಕೊಂಡು ನನ್ನ ಹಿಂದೆ ಬರ್ತಿದ್ರು, ಬಂದು ನನ್ನ ಜೊತೆ ಮಲ್ಗಿ HIV ರೋಗಿಗಳು ಹಾಕಿ ಸಾಯ್ತಿದ್ರು. 99 ಜನಕ್ಕೆ HIV ಕೊಟ್ಟಿದ್ದಾಯ್ತು. ಸಚಿನ್ 100ನೇ ಆಗ್ತಾನೆ ಅನ್ಕೊಂಡಿದ್ದ, ಬದುಕೊಂಡ್ಬಿಟ್ಟ. ಅನಿತಾ, ಏನಮ್ಮ 99 ಜನಕ್ಕೆ HIV ಹಾಕಿದೀಯಾ? ಅಂದ್ರೆ ನೀನು HIV ಪೇಷಂಟಾ? HIV ಹಂಚುತ್ತಾ ಇದೀಯಾ ನೀನು? ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನಿತಾ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ನೀನ್ ಕೆಟ್ಟಿದ್ದಲ್ದೆ ಲೋಕಕ್ಕೆಲ್ಲ ಸೈತಾನದ ಪ್ರವೃತ್ತಿ ಮಾಡ್ತಾ ಇದೀಯಾ. ಯಾಕಿಂತ ತಪ್ಪು ಮಾಡ್ತಾ ಇದೀಯಾ? ನಾನು ಅಷ್ಟೊಂದು ಕೆಟ್ಟೋಳಲ್ಲ ಫಾದರ್. ಪ್ರೀತಿ, ಪ್ರಾರ್ಥನೆ, ಸಂಸ್ಕಾರ ಅಂತ ತುಂಬಿದ ಮನೆ ನಮ್ದು ಫಾದರ್. ಜೀವ ಹೋದ್ರು ಮಾನ ಹೋಗ್ಬಾರ್ದು ಅಂತ ಹೇಳೋ ತಂದೆ ತಾಯಿ ಮಾರ್ಗದರ್ಶನದಲ್ಲಿ ಬೆಳೆದವಳು ನಾನು. ಒಂದಿನ ಟ್ಯೂಷನ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೆ. ಸಡನ್ ಆಗಿ ಒಂದು ವ್ಯಾನ್ ಬಂದು ನನ್ನ ಎತ್ಕೊಂಡು ಹೋದ್ರು. 6-7 ಜನ ಇದ್ರು. ಯಾರು ಇಲ್ಲ ಜಾಗ ಕರ್ಕೊಂಡು ಹೋಗಿ ನನ್ನ ರೇಪ್ ಮಾಡಿ ಮತ್ತೆ ಸಂಜೆ ಆಗೋಷ್ಟರಲ್ಲಿ ಮನೆ ಹತ್ರ ತಂದು ಬಿಸಾಕ್ ಹೋದ್ರು. ಈ ವಿಷಯ ತಂದೆ ತಾಯಿ ಹೇಳಿದ್ರೆ ಎದೆ ಹೊಡ್ಕೊಂಡು ಸಾಯ್ತಾರೆ ಅಂತ ಮುಚ್ಚಿಡ್ಕೊಂಡು ನಾನೇ ಕೊರಗ್ತಿದ್ದೆ. ಒಂದಿನ ಜ್ವರ ಬಂತು, ಬಿಟ್ಟು ಬರ್ತಿತ್ತು. ಹಾಸ್ಪಿಟಲ್ ನಲ್ಲಿ ಹೋಗಿ ಟೆಸ್ಟ್ ಮಾಡಿಸಿದಾಗ ಗೊತ್ತಾಯ್ತು ನನಗೆ HIV ಇದೆ ಅಂತ. ಸತ್ತೇ ಹೋಗ್ಬೇಕು ಅಂತ ಅನಿಸ್ತು. ನನ್ ಸಂತೋಷವಾದ ಬದುಕು ಹೀಗಾಯ್ತಲ್ಲ ಅಂತ ಸಾಯೋಕ್ ತೀರ್ಮಾನಿಸ್ದೆ. ಆದ್ರೆ ನನ್ನ ಸೇಡಿನ ಭಾವನೆ ಉಕ್ಕಿತ್ತು. ಅನಿತಾ, ನನಗೆಲ್ಲ ಅರ್ಥ ಆಗುತ್ತಮ್ಮ. ನಿನ್ನಂತ ಮುಗ್ಧ ಹುಡುಗಿಯರನ್ನ ರೇಪ್ ಮಾಡಿ ಹಾಳು ಮಾಡೋ ಆ ಕಾಮುಕರನ್ನ ಅವ್ರ ವಂಶನೇ ಹಾಳು ಮಾಡ್ಬೇಕು ಅನ್ನೋದೇ ನಿನ್ ದೃಷ್ಟಿಯಲ್ಲೇನಮ್ಮ? ಹೌದು ಫಾದರ್. ನೋಡು ಅನಿತಾ, ನಿನಗೆ HIV ಬಂದಿರೋದು ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತೇನಮ್ಮ? ಇಲ್ಲ ಫಾದರ್, ಗೊತ್ತಾದ್ರೆ ಎದೆ ಹೊಡ್ಕೊಂಡು ಸಾಕ್ತೋಗ್ತಾರೆ. ನೋಡ್ದ, ನಿನ್ನ ಅಪ್ಪ ಅಮ್ಮನ ಬಗ್ಗೆ ನೀನು ಎಷ್ಟೊಂದು ಯೋಚನೆ ಮಾಡ್ತೀಯ. ನೀನ್ HIV ಹಂಚಿರೋ ಆ ಹುಡುಗರ ಅಪ್ಪ ಅಮ್ಮ, ಬಂಧು ಬಳಗ, ಅವರು ಸಹ ಎಷ್ಟೊಂದು ನೋವು ಅನುಭವಿಸ್ತಾರಲ್ವಾ? ಅವ್ರಿಗೆ ಯಾಕಮ್ಮ ಈ ಶಿಕ್ಷೆ ಕೊಡ್ತಾ ಇದೀಯ? ನೋಡು ಅನಿತಾ, ಪ್ರಪಂಚದಲ್ಲಿ 25% ಜನ HIV ನರಳುತ್ತಾ ಇದ್ದಾರೆ. ಅವ್ರು ಯಾರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಈಗ HIV ಔಷಧಿ ಕಂಡುಹಿಡಿದಿದ್ದಾರೆ. ಪ್ರತಿದಿನ ಔಷಧಿ ತಗೊಂಡು ಯೋಗ ಮಾಡಿ ಒಳ್ಳೆಯ ಪೌಷ್ಟಿಕ ಆಹಾರವನ್ನು ತಗೊಂಡ್ರೆ ದೀರ್ಘಕಾಲ ಬದುಕ್ತಾರೆ. ಜೊತೆಗೆ ದೇವರ ಧ್ಯಾನ ಮಾಡಿ
ಮನಸ್ಸನ್ನು ಹಗುರ ಮಾಡಿಕೊಂಡ್ರೆ ಅವರು ಸಹ ಒಳ್ಳೆ ಜೀವನವನ್ನು ನಯಿಸ್ಬೋದಮ್ಮ. ಅನಿತಾ, ಯೇಸುವಿಗೆ ಅಸಾಧ್ಯವಾದ ಯಾವುದೂ ಇಲ್ಲಮ್ಮ. ಮೈಸೂರಿನಲ್ಲಿ ನನಗೆ ಪರಿಚಯನೊಬ್ಬ ಇದ್ದಾನೆ, ಗುರುಪೌಲ್ ಅಂತ. ಅವನು HIV ಪೇಷಂಟು. ತುಂಬಾ ತೊಂದರೆಯಿಂದ ನರಳುತ್ತಾ ಇದ್ದವನು. ಅವನ ಸ್ನೇಹಿತರು ಅವನನ್ನ ಧ್ಯಾನಕ್ಕೆ ಕರ್ಕೊಂಡು ಹೋದ್ರು. ಅವನು ಧ್ಯಾನಿಸಿ ದೇವರಲ್ಲಿ ಪ್ರಾರ್ಥಿಸಿದ. ಧ್ಯಾನಿಸಿದಂತೆ ಅವನ ಜೀವನವನ್ನು ನಯಿಸಿದ. ಇವತ್ತು ಅವನು ಆರಾಮಾಗಿದ್ದಾನೆ. ಆಟ ಓಡಿಸ್ಕೊಂಡು 3 ಮಕ್ಕಳ ತಂದೆಯಾಗಿ ತನ್ನ ಸಂಸಾರವನ್ನು, ಸುಖ ಸಂಸಾರವನ್ನ ಸಾಗಿಸ್ತಾ ಇದ್ದಾನೆ. ನೀನ್ ಭಯಪಡುವಂತ ಅವಶ್ಯಕತೆ ಇಲ್ಲಮ್ಮ. ಅನಿತಾ, ನೀನ್ ಮೊದಲು ಮಾಡಬೇಕಾಗಿತ್ತು ಒಬ್ಬ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೋ. ನೀನು ಒಂದು ಧ್ಯಾನದಲ್ಲಿ ಭಾಗವಹಿಸು, ದೇವರಲ್ಲಿ ಪ್ರಾರ್ಥಿಸು. ನಾನು ನಿನಗಾಗಿ ಪ್ರಾರ್ಥಿಸ್ತೀನಿ. ಖಂಡಿತವಾಗಿ ನೀನು ಗುಣವಂತಿಯಮ್ಮ. ಧೈರ್ಯವಾಗಿರು, ಭಯಪಡಬೇಡ. ಯಾಕೆ ಫಾದರ್ ನೀವು ನನ್ನ ಮದ್ವೆ ಸಿಗ್ಲಿಲ್ಲ? ಎಲ್ಲ ಮುಗ್ದೋಯ್ತು ಫಾದರ್. ಮುಗಿಲಿಲ್ಲ ಅನಿತಾ, ಎಲ್ಲಕ್ಕೂ ಸೊಲ್ಯೂಷನ್ ಇದೆ. ನೀನು ಯಾವುದಕ್ಕೂ ಕಂಗಾಲಾಗಬೇಡ. ನಿನಗೆ HIV ಬಂದಿರೋದು, ಅನೇಕ HIV ಬಂದಿರೋ ವ್ಯಕ್ತಿಗಳಿಗೆ ನೀನು ಮಾರ್ಗದರ್ಶನ ಆಗಬೇಕು. ನೋಡು, ಮಂಗಳೂರಿನಲ್ಲಿ ಸಿಸ್ಟರ್ ಆನ್ಸ್ ಅವರು HIV ಬಂದಿರೋರಿಗೋಸ್ಕರ ಒಂದು ಆಶ್ರಯವಾದಂತ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ. ನೀನು ಆ ರೀತಿ ಒಂದು ಸಂಸ್ಥೆಯನ್ನು ಮಾಡಬೇಕು. ನಾನು ಬಿಷಪ್ ಹತ್ರ ಮಾತಾಡಿ ನಿನಗೆಲ್ಲ ಬೇಗ ಸಹಾಯ ಮಾಡ್ತೀನಿ. ಮೊದಲು ನೀನು ಟ್ರೀಟ್ಮೆಂಟ್ ತಗೋ, ಡಾಕ್ಟರ್ನ ಕನ್ಸಲ್ಟ್ ಮಾಡು, ಆರೋಗ್ಯವಾಗಿರು. HIV ಬಂದಿದ ತಕ್ಷಣ ಅದೊಂದು ಮುಗಿದ ಅಧ್ಯಾಯ ಅಲ್ಲ. BP, ಶುಗರ್ ಬಂದವರು ಯಾವ ರೀತಿ ಟ್ಯಾಬ್ಲೆಟ್ ತಗೊಂತಾರೋ ಅದೇ ರೀತಿ HIV ಬಂದಿರೋರು ಸಹ ಪ್ರತಿದಿನ ಟ್ಯಾಬ್ಲೆಟ್ ತಗೊಂಡು, ಒಳ್ಳೆ ಆಹಾರ ತಗೊಂಡು, ದೇವರ ಧ್ಯಾನ ಮಾಡಿ ಜೀವಿಸಿದ್ರೆ ಬಹುಕಾಲ ಜೀವಿಸ್ಬೋದು ಅವರು. ಯಾವುದಕ್ಕೂ ಭಯಪಡಬೇಡ. ನಿನಗೆಲ್ಲ ಬೇಕಾದ ಸಹಾಯ ಮಾಡ್ತೀನಿ. ಬಾ ನನ್ನ ಜೊತೆಗೆ. ಫಾದರ್, ಇವನೇ ನನ್ನ ಮಗ ಫ್ರಾನ್ಸಿಸ್ ಫಾದರ್. HIV ಕಾಯಿಲೆ ಬಂದ್ಬಿಟ್ಟಿದೆ ಫಾದರ್. ಯಾವ ಔಷಧಿನೂ ಕೆಲಸ ಮಾಡ್ತಾ ಇಲ್ಲ ಫಾದರ್. ನೀವೇ ಪ್ರಾರ್ಥನೆ ಮಾಡಿ ನನ್ನ ಕಾಯಿಲೆ ಗುಣಪಡಿಸಿ ಫಾದರ್. ಸಮಾಧಾನ ಮಾಡ್ತೀನಿ. ಫ್ರಾನ್ಸಿಸ್, ಧೈರ್ಯವಾಗಿರಪ್ಪ. ಯೇಸುವಿನಲ್ಲಿ ವಿಶ್ವಾಸವಿದೆ. ಯೇಸುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಸತ್ತ ಲಾಜರನಿಗೆ ಜೀವ ಕೊಟ್ಟಂತ ಯೇಸು ನಿನ್ನನ್ನು ಸೌಖ್ಯಪಡಿಸ್ತಾರೆ. ನೋಡು, ಪೌಲಿಗೆ HIV ಇತ್ತು, ಇವತ್ತು ಆರೋಗ್ಯವಾಗಿದ್ದಾನೆ. ಹೇಳು ಪೌಲ್. ಹೌದು ಫ್ರಾನ್ಸಿಸ್, ಸತ್ಯವಾಗ್ಲೂ ನನಗೆ HIV ರೋಗ ಇತ್ತು. ಪ್ರಾರ್ಥನೆ ಜೀವಿತಕ್ಕೂ ನಾನು ಹೋದೆ. ಯೇಸುವಿನ ಅನುಗ್ರಹನ ಪಡ್ಕೊಂಡೆ. ನಾನು ಇವತ್ತು ಆರೋಗ್ಯವಾಗಿದ್ದೀನಿ. ನಾನು ದೇವರ ಕೆಲಸ ಮಾಡ್ಕೊಂಡಿದ್ದೀನಿ ಈಗ ನಾನು. ನೋಡು ಫ್ರಾನ್ಸಿಸ್, ಧೈರ್ಯವಾಗಿರು. ಅಂದಾಗೆ ಫ್ರಾನ್ಸಿಸ್, ನಿನಗೆ ವಯಸ್ಸು ಎಷ್ಟಪ್ಪ? ಫಾದರ್, ನನಗೆ 21 ವರ್ಷ ಫಾದರ್. ಇಂಥ ಸಣ್ಣ ವಯಸ್ಸಲ್ಲಿ ಇಂಥ ತಪ್ಪು ಮಾಡ್ತಾರೆ ಫಾದರ್. ನಾನಂತೋನಲ್ಲ ಫಾದರ್. ನನ್ನ ಸ್ನೇಹಿತರ ಜೊತೆಲಿ ನಾವು ಗೋವಾಗೆ ಟ್ರಿಪ್ ಹೋಗಿದ್ದ ಫಾದರ್. ಅಲ್ಲಿ ನನ್ನ ಸ್ನೇಹಿತರೆಲ್ಲರೂ ವಿಚಾರ ಮಾಡಿದ್ರು ಫಾದರ್. ಅದೇ ನನ್ನನ್ನು ಕೂಗಿದ್ರು, ನಾನು ಹೋಗ್ಲಿಲ್ಲ. ಅದೇ ನನ್ನ ಸ್ನೇಹಿತರೆಲ್ಲರೂ ನನ್ನನ್ನು ಹೀಯಾಡಿಸಿದ್ರು. ಇವನು ಗಂಡಸೇ ಅಲ್ಲ ಇವನು ಅಂತ ಹೇಳಿ ಹಾಗೆಲ್ಲ ಹೀಯಾಡಿಸಿದಾಗ ಫಾದರ್, ನಾನು ಕೋಪದಲ್ಲಿ ನಾನು ಸಹ ಹೋಗಿ ಆ ಪಾಪ ಮಾಡಿಬಿಟ್ಟೆ ಫಾದರ್. ಆದರೆ ಫಾದರ್, ನನಗೆ ಮಾತ್ರ HIV ಬಂದಿದೆ. ನನ್ನ ಸ್ನೇಹಿತರಿಗೆ ಯಾರಿಗೂ ಈ ರೋಗ ಇಲ್ಲ ಫಾದರ್. ನಾನು ಮಾಡಿದ ಉದ್ದೇಶ ಪಾಪ. ಫ್ರಾನ್ಸಿಸ್, ನೀನು ವ್ಯಭಿಚಾರ ಮಾಡಿದ ಮಗಳಿಗೆ HIV ಇದ್ದಿರಬಹುದು. ಹಾಗಾಗಿ ನಿನಗೊಬ್ಬನಿಗೆ ಅದು ಬಂದಿದೆ. ಆಗಿದಾಗೋಯ್ತು ಫ್ರಾನ್ಸಿಸ್. ಮಾಡಿದ ಪಾಪಕ್ಕೆ ಪಶ್ಚಾತ್ತಾಪ ಪಡು. ಯೇಸುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲಪ್ಪ. ಯೇಸು ನಾಮದಲ್ಲಿ ಮಾತ್ರೆಗಳನ್ನ ತಗೋ, ಸೌಖ್ಯವಂತೀಯ. ಆದಷ್ಟು ಬೇಗ ಈ ಪೌಲನ್ ತರ ಆಗ್ತೀಯ. ಫ್ರಾನ್ಸಿಸ್, ಧೈರ್ಯವಾಗಿ ಪ್ರಾರ್ಥಿಸೋಣ. ಅವರನ್ನ ಕೂರಿಸಿ. ಯೇಸುವೆ, ನಿಮ್ಮ ರಕ್ತದಿಂದ ಈ ಮಗನ ಆತ್ಮ, ಶರೀರ, ಮನಸ್ಸನ್ನು ತೊಳೆಯಲ್ಪಡಲಿ. ಯೇಸುವೆ, ನಿಮ್ಮ ಕರುಣೆಯಿಂದ ಈ ಮಗನ ಎಲ್ಲ ಪಾಪಗಳು ಕ್ಷಮಿಸಲ್ಪಡಲಿ. ಸತ್ತ ಲಾಜರನಿಗೆ ಜೀವ ಕೊಟ್ಟಂತ ಯೇಸುವೆ, ಅದೇ ಶಕ್ತಿ ಈ ಮಗನ ಮೇಲೆ ಇಳಿದು ಬರಲಿ. ಯೇಸುವೆ, ನೀವು ನನಗೆ ಕೊಟ್ಟ ಅಧಿಕಾರದಲ್ಲಿ ಈ ಮಗನಿಗಾಗಿ ಪ್ರಾರ್ಥಿಸುತ್ತಿದ್ದೇನೆ. ಯೇಸುವೆ, ಪ್ರಾರ್ಥಿಸುವುದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸುತ್ತೇವೆ. ಯೇಸುವೆ, ಈ ಮಗನನ್ನು ಅನುಗ್ರಹಿಸಿರಿ, ಸೌಖ್ಯಪಡಿಸಿರಿ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್, ಆಮೇನ್, ಆಮೇನ್. ಧೈರ್ಯವಾಗಿರು ಫ್ರಾನ್ಸಿಸ್. ಪ್ರತಿದಿನ
ಫ್ರಾನ್ಸಿಸ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿರಿ. ನಾನು ಬಲಿಪೂಜೆಯಲ್ಲಿ ಪ್ರತಿದಿನ ಪ್ರತ್ಯೇಕವಾಗಿ ಫ್ರಾನ್ಸಿಸ್ಕೋಸ್ಕರ ಪ್ರಾರ್ಥಿಸುತ್ತೇನೆ. ಅವನು ಆದಷ್ಟು ಬೇಗ ಗುಣವಂತಾನೆ. ಯೇಸುವಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಏನ್ ಮಾಡ್ತಾ ಇದ್ಯಾ? ನನ್ ಫೋಟೋ ಯಾಕೆ ತೆಗ್ತಾ ಇದ್ಯಾ? ಈ ಸುಂದರವಾಗಿದ್ದನ್ನ ಸೆರೆ ಹಿಡಿಯೋದಕ್ಕೆ ಈ ನನ್ನ ಕ್ಯಾಮ್ರಾ ಇರೋದು. ಆದ್ರೆ ಆ ಸುಂದರವಾದದ್ದು ಮತ್ತೊಬ್ಬರ ವಸ್ತು ಆದ್ರೆ ಅದನ್ನ ತೆಗೆಯೋದಕ್ಕೆ ಪರ್ಮಿಷನ್ ಬೇಕು. ಫೋಟೋ ತೆಗಿತೀರಾ, ಎಡಿಟ್ ಮಾಡ್ತೀರಾ, ಫೋನ್ ಫಿಲ್ಮ್ ತೆಗೆದು ಯೂಟ್ಯೂಬ್ ಅಲ್ಲಿ ಪಬ್ಲಿಷ್ ಮಾಡ್ತೀರಾ? ಎಷ್ಟು ಕುಟುಂಬದ ಮಾನ ಮರ್ಯಾದೆ ಹರಾಜ್ ಹಾಕಿದೀರಾ? ಎಷ್ಟ್ ಜನ ಹೆಣ್ಮಕ್ಳು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದಾರೆ ಗೊತ್ತೇನೋ? ನಿಮ್ ಅಕ್ಕಂದೋ ನಿಮ್ಮ ತಂಗಿದೋ ಫೋಟೋ ತೆಗೆದು ಫೋನ್ ಫಿಲ್ಮ್ ಮಾಡಿದ್ರೆ ನಿಮ್ಗೇನ್ ಅನ್ಸುತ್ತೋ? ಹೇಯ್, ನನ್ ತಾಯಿ ಅಕ್ಕ ತಂಗಿಯರ ಬಗ್ಗೆ ಮಾತಾಡಿದ್ರೆ ನಾನು ಕೆಟ್ಟವನಾಗ್ಬಿಡ್ತೀನಿ. ಹಲೋ ಸರ್, ಪೊಲೀಸ್ ಸ್ಟೇಷನ್? ಸರ್, ಇಲ್ಲಿ ಯಾವನ ಒಬ್ಬ ನನ್ ಫೋಟೋ ಪರ್ಮಿಷನ್ ಇಲ್ದಿರ ತಗೊಂಡಿದ್ದಾನೆ. ನಾನು ಅವನ ಮೊಬೈಲ್ ನ ಕಿತ್ತಿಟ್ಕೊಂಡಿದ್ದೀನಿ ಸರ್. ಸರಿ ಸರಿ ಸರಿ. ಅವ್ನು ನೋಡೋದ್ನಲ್ಲೇ ಈಗ ಪೊಲೀಸ್ ಬಂದ್ರೆ? ಹೇ, ನನ್ ಪೊಲೀಸ್ಗೆ ಫೋನೇ ಮಾಡಿಲ್ಲ ಕಣೆ. ಫೋನ್ ಮಾಡ್ದಂಗೆ ನಾಟಕ ಮಾಡ್ದೆ. ಅವ್ನ್ ನೋಡು ಪುಕ್ಲ ಹೆದರ್ಕೊಂಡ್ ಓಡೋದ. ಹಾಯ್ ಮರಿಯಾ. ಹಲೋ. It's my heartly gift for you. What? Why this gift? ಇವತ್ತು ಯಾವ ದಿನ ಗೊತ್ತಾ? ಫೆಬ್ರವರಿ 14th, ಲವರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನಾಚರಣೆ. ಅದಕ್ಕೇನೀಗ? ಅದಕ್ಕೇನಿಲ್ಲ, ಬಹಳ ದಿವಸದಿಂದ ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕು ಅಂತ ಇದ್ದೆ. ನಾನು ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಇವತ್ತು ಪ್ರಪೋಸ್ ಮಾಡ್ಬೇಕು ಅಂತ ಇದ್ದೀನಿ. ಐ ಲವ್ ಯು ಮರಿಯಾ. ವಾಟ್ ಡು ಯು ಮೀನ್? ನಿನ್ಗಿಷ್ಟ ಆದ್ರೆ ಬಂದ್ ಲವ್ ಪ್ರಪೋಸ್ ಮಾಡ್ಬಿಡ್ತೀಯಾ? ನಾನು ಅಂತ ಹುಡ್ಗಿ ಅಲ್ಲ. ಮೊದ್ಲು ಈ ಗಿಫ್ಟ್ ನ ಬಿಚ್ಚಿ ನೋಡು. ಐಫೋನ್, ಆಪಲ್ ಮೊಬೈಲ್, 52,000 rupees. ನೀನ್ 1 ಕೋಟಿ ಕೊಟ್ರು ನಾನ್ ನಿನ್ ಪ್ರೇಮದ ಬಲೆಗೆ ಬೀಳೋ ಅಂತವಳಲ್ಲ. ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಸರಿ ಕೊಡ್ತಿದ್ದೆ. ನೀನು ನಮ್ಮ ಯಜಮಾನ್ರ ಮಗ ಅಂತ ಸುಮ್ನೆ ಬಿಟ್ಟಿದ್ದೀನಿ. ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ. ಈ ತರ ಸಾವಿರಾರು ಗಿಫ್ಟ್ ನಾನು ನಿನ್ಗೆ ಕೊಡಿಸ್ತೀನಿ. ರಾಣಿ ತರ ಮೆರೆಸ್ತೀನಿ. ನಿಮ್ ಫ್ರೆಂಡ್ಸ್ ಎಲ್ಲ ಅಸೂಯೆ ಪಡೋ ರೀತಿ ನಾನು ನಿನ್ನ ನೋಡ್ಕೊಂತೀನಿ. ನನ್ನ ತಾಯಿ ನನ್ನ ಸಂಸ್ಕಾರದಿಂದ ಬೆಳೆಸಿದ್ದಾಳೆ. ಹಸ್ದಿದೆ ಅಂತ ಅಸಹ್ಯ ತಿನ್ನೋಕ್ ಹೇಳ್ಕೊಟ್ಟಿಲ್ಲ. ನಾನ್ ನಂಬಿರೋ ದೇವ್ರಿಗೆ, ನಮ್ಮ ಅಮ್ಮಂಗೆ ನಾನು ಯಾವತ್ತೂ ಮೋಸ ಮಾಡಲ್ಲ. ಈ ಮರಿಯಾ, 52,000 ಮೊಬೈಲ್ ಕಣೆ. ಕನ್ಸಲ್ಲಿ ಕೂಡ ನಾವು ತಗೊಳಕಾಗಲ್ಲ. ತಗೊಳ್ಳೆ. ಎಲ್ಲಿಂದ ಬಂತೆ ಅವನ್ಗೆ ಅಷ್ಟೊಂದ್ ಹಣ? ಅವ್ರ ಅಪ್ಪನ್ ಬೆವರಿನ ದುಡ್ಡದು. ಅವ್ರಪ್ಪ ಪಾಕೆಟ್ ಮನಿ ಹೆಸರಲ್ಲಿ ಕೊಡೋ ಭಿಕ್ಷೆ ಅದು. ಅವ್ರ ಅಪ್ಪನ ಹತ್ರ ಕದ್ದು ತಂದಿರ್ತಾನಿದೆಲ್ಲ. ಇಂಥದ್ದೆಲ್ಲ ನನಗ್ ಬೇಡಪ್ಪ. ಓಕೆ ಕಣೆ, ನನಗೆ ಸ್ವಲ್ಪ ಕೆಲಸ ಇದೆ, ನೀವು ಹೋಗಿ. ಬನ್ರೆ. ನಾನಿನ್ ಸುಂದ್ರಿ ಅಲ್ವಾ? ನಾನು ನಿನ್ನ ತುಂಬಾ ವರ್ಷದಿಂದ ಲೈಕ್ ಮಾಡ್ತಾ ಇದ್ದೀನಿ. ಸತ್ರು ಮರಿಯಾ ನಿನ್ನ ಪ್ರೀತಿಸುವುದಿಲ್ಲ. ಯು ಆಲ್ಸೋ ನಾಟ್ ಬ್ಯಾಡ್. ನಮ್ಮನ್ನು ಪ್ರೀತಿಸೋರ್ನ ಪ್ರೀತಿಸಿದರೆ ಅರ್ಥ ಇದೆ. ನಾನು ನಿನ್ನ ತುಂಬಾ ಲವ್ ಮಾಡ್ತಾ ಇದ್ದೀನಿ. ಆ ಮೊಬೈಲನ್ನು. ರಾಣಿ ಸಿಕ್ಕಿಲ್ಲ ಅಂದ್ರು ರಾಣಿ ಗೆಲ್ತಿ ಸಿಕ್ಲಿ ಸಾಕು. ಗ್ರಾಂಡ್ ಸ್ಟೋರಿ. ಮೋಹದ ಪಾಶ, ಮರಣದ ಕೃಪ, ಶ್ರೀಮಂತ ಮಗನ ಕಾಮದ ಬಲೆಗೆ ಸಿಕ್ಕು ಲಾಡ್ಜ್ನಲ್ಲಿ ಪೊಲೀಸರ ಬಲೆಗೆ ಸಿಕ್ಕಿ ಬಿದ್ದ ಪುಷ್ಪ. ಮಗಳ ಕಾಮ ಕರ್ಮ ಬಯಲಾಗುತ್ತಿದ್ದಂತೆ ಅವಮಾನ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡ ತಂದೆ ತಾಯಿ. ಒಂದು ಮನೆತನದ ಮುಗಿದು ಹೋದ ಅಧ್ಯಾಯ. ಛೇ ಛೇ, ಹೇ ಪುಷ್ಪ, ನೀನೆಂತ ಯುವತಿ. ಈಗ ನೋಡಿ ನೋಡಿ, ಬ್ರೇಕಿನ ನಂತರ ಕರ್ಮಕಾಂಡ, ಪುಷ್ಪಾಳ ಕರ್ಮಕಾಂಡ. ಪುಷ್ಪ 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 ಅಮ್ಮ, ಪುಷ್ಪ ಅಮ್ಮ,
ನನಗೆ ಅವಳೊಬ್ಬಳೇ ಇದ್ದಿದ್ದು ಬೆಸ್ಟ್ ಫ್ರೆಂಡ್. ಅಳ್ಬೇಡಮ್ಮ, ಅವಳು ಸತ್ತಲ್ಲಮ್ಮ. ನಂಗೆಲ್ಲ ಗೊತ್ತಾಯ್ತು. ಅಳ್ಬೇಡ ಮಗಳೇ, ನಂಗೆಲ್ಲ ಗೊತ್ತಾಯ್ತು ಮಗ. ಧೈರ್ಯ ತಕೋ. ಯವನ ಪ್ರಾಯದಲ್ಲಿ ಯುವತಿಯರು ಆದಿ ತಪ್ಪು ಹೋದ್ರೆ ಅವಮಾನದಿಂದ ಇಡೀ ಕುಟುಂಬವೇ ಸರ್ವನಾಶ ಆಗೋಗುತ್ತೆ. ಪುಷ್ಪನ ತಂದೆ ತಾಯಿ ಎಷ್ಟು ಒಳ್ಳೆಯವರಾಗಿದ್ರು, ಎಷ್ಟು ಕಷ್ಟಪಟ್ಟು ಅವಳನ್ನ ಓದಿಸ್ತಾ ಇದ್ರು. ನಿನಗೆ ಗೊತ್ತಾ, ಫಸ್ಟ್ PUCಗೆ ಅವಳಿಗೆ ಹೇಗೆ ಫೀಸ್ ಕಟ್ಟಿದ್ರು ಅಂತ? ಅವರಪ್ಪ ಒಂದು ಕಿಡ್ನಿ ಮಾರಿ ಅವಳಿಗೆ ಫೀಸ್ ಕಟ್ಟಿದ್ರು. ಅದು ಯಾರಿಗೂ ಗೊತ್ತಿಲ್ಲ. ಆ ಸಮಯದಲ್ಲಿ ಆ ಕುಟುಂಬದವ್ರ ಜೊತೆ ನಾನೇ ಆಸ್ಪತ್ರೆಯಲ್ಲಿದ್ದೆ. ಎಷ್ಟು ಒಳ್ಳೆಯವರಾಗಿದ್ರು, ಅವಳ ಮೇಲೆ ಎಷ್ಟು ಭರವಸೆ ಇಟ್ಕೊಂಡಿದ್ರು. ಅವಳು ಏನ್ ಮೋಸ ಮಾಡ್ಬಿಟ್ಲ ಅವರಿಗೆ. ಆ ಕೀರ್ತಿ ಜೊತೆ ಹೋಗಿ ಲಾಡ್ಜ್ ಅಲ್ಲಿ ಸಿಕ್ಕಾಕೊಂಡು ಅವಮಾನದಿಂದ ಅವರ ಅಪ್ಪ ಅಮ್ಮ ಆತ್ಮಹತ್ಯೆ ಮಾಡ್ಕೊಂಡ್ರು. ಅವಳು ಕೂಡ ಆ ಪೊಲೀಸ್ ಸ್ಟೇಷನ್ ಎದೆ ಹೊಡೆದು ಸತ್ತೋದ್ಲು. ಆ ಇಡೀ ಕುಟುಂಬನೇ ಸರ್ವನಾಶ ಆಗೋಯ್ತು. ಮಗಳೇ, ಕಣ್ಣೋರ್ಸ್ಕೋಮ್ಮ. ಯಾರೋ ಬಂದ್ರು ಅಂತ ಅನ್ಸುತ್ತೆ, ನಾನು ನೋಡಿ ಬರ್ತೀನಿ. ಬನ್ನಿ ಒಳಗೆ, ಬನ್ನಿ ಕೂತ್ಕೊಳ್ಳಿ. ಅವರು ಭದ್ರಾವತಿಯಿಂದ ಬಂದಿದ್ದಾರಂತೆ. ತಾವುಗಳು? ಇವರು ಸೌಮ್ಯ. ನಮಸ್ತೆ. ಬಂದ್ ವಿಷಯ? ನಮ್ಮ ರಿಲೇಟಿವ್ ಒಬ್ರು ನಿಮ್ ಮಗಳ ಬಗ್ಗೆ ಹೇಳಿದ್ರು, ತುಂಬಾ ಒಳ್ಳೆ ಹುಡುಗಿ ಅಂತ. ನನ್ನ ಮಗನು ಇಂಜಿನಿಯರಿಂಗ್ ಮುಗಿಸಿದ್ದಾನೆ. ಅದಕ್ಕೆ ನೀವು ಒಪ್ಪಿದ್ರೆ ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಮಗಳು, ಸ್ಟವ್ ಮೇಲೆ ಹಾಲಿಟ್ಟಿದ್ದೀನಿ, ಒಂಚೂರು ಒಳಗೋಗಿ ನೋಡಮ್ಮ. ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನನ್ನ ಮಗಳು ಮುಂದೆ ತುಂಬಾ ಓದ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ. ಈಗಾಗಲೇ MBBS ಮಾಡ್ತಾ ಇದ್ದಾಳೆ. ಹಾಗಾಗಿ ಈಗಲೇ ನನಗೆ ಅವಳನ್ನ ಮದುವೆ ಮಾಡಿಸುವ ಅಭಿಪ್ರಾಯ ಇಲ್ಲ. ಅದಕ್ಕೇನಂತೆ, ನಿಮ್ಮ ಮಗಳು ನಮ್ಮನೆಗೆ ಬಂದ್ಮೇಲೆ ನಾವೇ ಅವಳನ್ನ ಮಗಳ ತರ ಮುಂದೆ ಓದಿಸ್ತೀವಿ. ನಿಮ್ದು ದೊಡ್ಡ ಗುಣ. ನೀವ್ ಹೇಳೋದೇನೋ ಸರಿಯಾಗಿದೆ. ಒಂದು ಹೆಣ್ಮಗಳನ್ನ ಮದುವೆ ಮಾಡಿಸಿ ಕೊಟ್ಮೇಲೆ ಅವಳೊಂದು ಮಡದಿ ಆಗ್ತಾಳೆ, ಆ ಮನೆ ಸೊಸೆ ಆಗ್ತಾಳೆ. 1 ವರ್ಷದಲ್ಲೇ ಅವಳಿಗೊಂದು ಪಾಪು ಆಗುತ್ತೆ, ಅವಳೊಂದು ತಾಯಿ ಆಗ್ತಾಳೆ, ಜವಾಬ್ದಾರಿನೂ ಜಾಸ್ತಿ ಆಗುತ್ತೆ. ಇಷ್ಟು ಫ್ರೀಯಾಗಿ ಓದಕ್ಕಾಗಲ್ಲ. ಎಷ್ಟೋ ಹೆಣ್ಮಕ್ಳು ಮದ್ವೆ ಆದ್ಮೇಲೂ ಓದಿ ಸಾಧನೆ ಮಾಡಿದ್ದಾರೆ. ಆದ್ರೆ ನನ್ನ ಆಸೆ, ನನ್ನ ಮಗಳು ಓದಿ ಸಾಧನೆ ಮಾಡಿ ಆದ್ಮೇಲೆ ಮದುವೆ ಮಾಡಿಸ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಆಯ್ತಮ್ಮ, ಎಲ್ಲ ದೇವರಿಗೆ ಚಂತೆ ಆಗ್ಲಿ. ನಾವಿಂಗ್ ಬರ್ತೀವಿ. ಕಾಫಿ ಬೇಡಮ್ಮ, ಇಲ್ಲೇ ಜೇಮ್ಸ್ ಅಣ್ಣ ಮನೆಯಲ್ಲಿ. ಥ್ಯಾಂಕ್ ಯು ಮಮ್ಮಿ. ಕೀರ್ತಿ, 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 ಹಲೋ. ನಾನು ಯಾರ? ಸತ್ತೋಗಿದ್ದು ಪುಷ್ಪ ಗೊತ್ತಾ ನಿಮಗೆ? ನನ್ನ ತಂಗಿಯವಳು, ನನ್ನ ಚಿಕ್ಕಮ್ಮನ ಮಗಳು. ಇವತ್ತಿನ ದಿನ ನನ್ನ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ರು ಇಲ್ಲ. ಅವಮಾನ ತಾಳಾರದೆ ಸತ್ತೋದ್ಲು. ಯಾರಿದಕ್ಕೆಲ್ಲ ಕಾರಣ? ನಿಮ್ಮ ಮಗ ಕೀರ್ತಿ. ಅವನ್ ತಲೆ ತೆಗೆಯವರೆಗೂ ನಾವು ಬಿಡೋದಿಲ್ಲ. ಅವನು ನನ್ ಮಗಪ್ಪ. ಅವನು ಈ ರೀತಿಯಾಗಿ ಆಗೋದಕ್ಕೆ ನಾನ್ ಕಾರಣ. ಒಳ್ಳೆ ಸಂಸ್ಕಾರ ಕೊಟ್ಟು ಅವನನ್ನು ಬೆಳೆಸ್ಲಿಲ್ಲ. ಮೊದಲು ನನ್ ತಲೆ ತೆಗಿ. ನಿಮ್ಮನ್ ಕೊಂದು ನಾನು ಯಾವ ನರಕಕ್ಕೆ ಹೋಗ್ಲಿ? ನನಗೆ ನ್ಯಾಯ ಬೇಕು. ನ್ಯಾಯಕ್ಕೆ ತಲೆ ಬಾಗ್ತೀನಿ, ಅನ್ಯಾಯ ಕಂಡ್ರೆ ತಲೆ ತೆಗಿತೀನಿ. ಏ ಕೀರ್ತಿ, ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗಸರಿಂದ ಹಚ್ಕೊಂಡಿದ್ದೀನೋ? ಬಾರೋ, ನಿನ್ ತಲೆ ತೆಗಿಯವರೆಗೂ ನಾವು ಹೋಗಲ್ಲ. ಬಾರೋ ಕಡೆ. ತಡಿಯಣ್ಣ, ಕೈ ಮುಗಿತೀನಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕತ್ತಿ ತೆಗ್ದವನು ಕತ್ತಿಯಿಂದಲೇ ಸರ್ವನಾಶ ಆಗಿ ಹೋಗ್ತಾನಣ್ಣ. ನೀವ್ ಯಾವ ತಪ್ಪು ಮಾಡೇ ಇಲ್ವೇನಣ್ಣ? ನ್ಯಾಯ ನೀತಿ ಅಂತೆಲ್ಲ ಮಾತಾಡ್ತೀರಲ್ಲಣ್ಣ. ಯೇಸು ಒಂದು ಮಾತು ಹೇಳಿದಾರಣ್ಣ, ಯಾವ ತಪ್ಪು ಮಾಡದವನು ಮೊದಲನೇ ಕಲ್ಲೋಡಿಲಿ ಅಂತ. ನೀವು ಯಾವ ತಪ್ಪು ಮಾಡೇ ಇಲ್ವೇನಣ್ಣ? ಬಿಟ್ಬಿಡಿ ಅಣ್ಣ, 1 ನಿಮಿಷ ಯೋಚನೆ ಮಾಡಿ ಅಣ್ಣ. ನೀವು ಯಾವ ತಪ್ಪು ಮಾಡದಿದ್ರೆ ಇದನ್ನ ಇವನ ನಿಮ್ಮ ಮುಂದೆ ಹಾಕಿ ಕೊಡ್ತೀನಿ ಅಣ್ಣ. ಕೊಚ್ಚಿ ಕೊಚ್ಚಿ ಕೊಲ್ಲಿ ಅಣ್ಣ.
ಯೋಚನೆ ಮಾಡಿ ಅಣ್ಣ. ನೋಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಕ್ಷಮಿಸೋದು ದೊಡ್ಡ ಗುಣ ಅಣ್ಣ. ಏನ್ ತಾಯಿ ನೀನು ಮಾತಾಡ್ತಿದ್ಯಾ ಅವಾಗ್ಲಿಂದ? ಅಣ್ಣ 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 ಅಂತ. ಇಳಿಸೋ ಕಾಯ್ದನ ಕೆಳಗೆ, ಇಳಿಸೋ, ಹಾಕ್ಬಿಡ ಕೆಳಗಡೆ. ಬೇಡ, ನಾವು ತುಂಬಾ ತಪ್ಪು ಮಾಡಿದೀವಿ. ಅವಾಗ್ಲಿಂದ ಈ ತಾಯಿ ನಮ್ಮನ್ನ ಅಣ್ಣ ಅಣ್ಣ ಅಂದ್ಬಿಟ್ಟು ನಮ್ಮ ಮನಸ್ಸನ್ನ ಕರಗಿಸ್ಬಿಟ್ರು ಇವರು. ಇದುವರೆಗೂ ಎಷ್ಟು ತಪ್ಪು ಮಾಡಿಲ್ಲ, ಎಷ್ಟು ಕೈಕಾಲು ತೆಗೆದಿಲ್ಲ ನಾವು. ನಂತರ ಗೊತ್ತಾಗಿದೆ ಅವರೆಲ್ಲ ಅಮಾಯಕರು ಅಂತ. ನಮಗೆ ಜೀವ ಕೊಡಕ್ಕಾಗಲ್ಲ ಅಂದ್ಮೇಲೆ ಜೀವ ತೆಗೆಯೋ ಅಧಿಕಾರನೂ ನಮಗಿಲ್ಲ. ಸಿಟ್ಟಿನಿಂದ ಕುಯ್ದ ಮೂಗು ಸಮಾಧಾನದಲ್ಲಿ ಅಣ್ಸಕ್ ಆಗಲ್ಲ. ಇನ್ನು ಯಾಕೆ ಇಟ್ಕೊಂಡಿದ್ದೀರಾ? ಬಿಸಾಕ್ರಿ ಕೆಳಗಡೆಗೆ, ಬಿಡು. ನಮಗೆ ಇವತ್ತು ಗೊತ್ತಾಯ್ತು ಜೀವದ ಬೆಲೆ ಏನು ಅನ್ನೋದು. ಈ ಕೀರ್ತಿ ಜೀವದ ಮೇಲೆ ಅಧಿಕಾರ ನಮಗಿಲ್ಲ ಕಂಡ್ರು, ನಮಗಿಲ್ಲ. ಇವತ್ತು ನಮಗೆ ಜೀವದ ಬೆಲೆ ಏನು ಅನ್ನೋದನ್ನ ಈ ಮಹಾತಾಯಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಕಣೋ. ಈ ಮಹಾತಾಯಿ ನಮಗೆ ಇವತ್ತು ಜೀವದ ಬೆಲೆ ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಹಾಯ್ ಸಚಿನ್, ಒಳ್ಳೆ ಸ್ಕೋರ್ ಮಾಡಿದ್ಯಾ, ಕಂಗ್ರಾಟ್ಸ್ ಕಣ. ಥ್ಯಾಂಕ್ ಯು. ಇದೇ ಖುಷಿಯಲ್ಲಿ ಪಳ್ಳೆ ಕೊಡ್ತೀನಿ. ಅದರಲ್ಲಿ ಫೋನ್ ಕೊಡು, ಅಮ್ಮನ ವಿಷಯ ತಿಳಿಸ್ಬೇಕು. ಹಲೋ ಹಲೋ ಅಮ್ಮ, ಗುಡ್ ನ್ಯೂಸ್. ನಿನ್ ಮಗ ಎಕ್ಸಾಮ್ ಅಲ್ಲಿ 99.6 ಸ್ಕೋರ್ ಮಾಡಿದ್ದಾನೆ. 99%? ಪ್ರೈಸ್ ದ ಲಾರ್ಡ್ ಮಗ. ನೀನ್ ನನ್ ಮಗ ಅಲ್ವಾ, ತುಂಬಾ ಸಂತೋಷ ಆಗ್ತಾ ಇದೆ. ಅಮ್ಮ, ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟಿ ಮಾಡಕ್ ಡಿಸೈಡ್ ಮಾಡಿದೀವಿ. ನಾನು ಹೋಗ್ ಬರ್ಲಾ? ಮಗ ಹೋಗ್ಬಿಟ್ಟು ಬೇಗ ಬಂದ್ಬಿಡು. ಸರಿ ಮಗ, ನಾನ್ ನಿನ್ಗೆ ಇಷ್ಟವಾದ ಪಾಯಸ ಮಾಡಿರ್ತೀನಿ, ಆಯ್ತಾ? ಸರಿಮ್ಮ, ಬೇಗ ಬಂದ್ಬಿಡ್ತೀನಿ. ನಡಿಯೋ, ಹೋಗೋಣ. ಹಲೋ ಮಗಳು, ಒಂದು ಗುಡ್ ನ್ಯೂಸ್. ಹಲೋ ಮಮ್ಮಿ. ಹೇಳು ಮಮ್ಮಿ. ನಿನ್ನ ಅಣ್ಣ ಸಚಿನ್ 99% ಮಾರ್ಕ್ಸ್ ತಕೊಂಡಿದ್ದಾನೆ. ವಾವ್, 99%? ನೀನ್ ವಿಶ್ ಮಾಡು. ಇವತ್ತೇ ನಿನ್ ವಾರ್ಡನ್ ಹತ್ರ ಕೇಳಿ ಹೊರಟು ಬಂದ್ಬಿಡು. ಸರಿ ಬಿಡು, ನಾನು ಹಾಸ್ಟೆಲ್ ವಾರ್ಡನ್ ಹತ್ರ ಪರ್ಮಿಷನ್ ತಗೊಂಡು ನಾಳೆ ಹೊರಟು ಬರ್ತೀನಿ, ಆಯ್ತಾ? ಓಕೆ ಮಗಳೇ, ನಿನ್ ವಿಷಯ ಹೇಳ್ತೀನಿ. ಓಕೆ, ಬಾಯ್. ಇಷ್ಟು ಲೇಟು? ಎಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ಏನಾಯ್ತು ಸಚಿನ್? ಏನಾಯ್ತು? ಏನಾಯ್ತು ಸಚಿನ್? ಕೊಡ್ತೀಯನು? ಹೌದಮ್ಮ, ಫ್ರೆಂಡ್ಸ್ ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಡ್ಬಿಟ್ರು. ಸಚಿನ್, ಸಣ್ಣದ್ರಿಂದ ನಿಮ್ಮ ಅಪ್ಪನಿಂದ ನಾನು ಅನುಭವಿಸಿದ ನರಕ ಸಾಲ್ದೇನೋ. ಸಣ್ಣದ್ರಿಂದ ಹೇಳಿ ಹೇಳಿ ಬೆಳೆಸಿದ್ದಲ್ವೋ, ಪ್ರಾರ್ಥಿಸಿ ಪ್ರಾರ್ಥಿಸಿ ಹೇಳ್ಕೊಟ್ಟು ಬೆಳೆಸಿದ್ದಲ್ವೋ, ಒಂದು ಒಳ್ಳೆ ಫಾದರ್ ಆಗ್ಬೇಕು ಅಂತ. ಸಚಿನ್, ಮತ್ತೆ ನನ್ನ ಹತ್ರ ಧೈರ್ಯದಿಂದ ಬೇರೆ ಹೇಳ್ತಿದ್ಯಾನೋ? ಬುದಿಗೂ ಬೇಡ ಮೇಲೆ ಕೈ ಮಾಡ್ತೀಯ. ಯಾಕಾದ್ರೂ ನಿನ್ನ ಹೋಟೆಲ್ ಊಟದ ಫಾದರ್ ಆಗ್ಬೇಕಂದ್ರೆ ಫಾದರ್. ಯಾರಾದ್ರೂ ಶ್ರೀಮಂತರ ಮನೇಲಿ ಹುಟ್ಟಿದ್ರೆ IAS IPS ಆಗ್ತಾ ಇದೆ. ನಿನ್ನ ಹೋಟೆಲ್ ಹುಟ್ಟಿ ನನ್ನ ಮಕ್ಕಳು ಸಚಿನ.
ಬೇಬಿ. ಅಮ್ಮ ಅಮ್ಮ ಅಂತ ಬಾಯಿ ತುಂಬಾ ಕರಿತಿದ್ದೆವು. ಆನಂದ ಆಗ್ತಿದ್ಕಣು. ದರಿದ್ರ ಅಂದ್ಬಿಟ್ಟಲ್ಲ, ಮುದಿಗೂಬೆ ಅಂದ್ಬಿಟ್ಟಲ್ಲ. ಬದುಕು ಆಸೆನೆ ಹೊರಟೋಯ್ತು ಮಗ. ಚೆನ್ನಾಗಿರು ಚೆನ್ನಾಗಿರು ಚೆನ್ನಾಗಿರು. ತಾಯಿ ಮನ್ಸಿಗೆ ನೋವಾಗಿ ಅವ್ರ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ರು ಫಾದರ್. ಅವ್ರ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಅದಕ್ಕೆ ನಾನು ಆತ್ಮಹತ್ಯೆ ಮಾಡ್ಕೊಳಕ್ ಬಂದೆ. ನೋಡ್ ಸಚಿನ್, ನೀನ್ ಎಂತ ಕೆಲಸ ಮಾಡಿಬಿಟ್ಟೆ. ನಿಮ್ಮ ಅಮ್ಮ ಜೀವದ ಪರ ಹೋರಾಡುತ್ತಾ ಅನೇಕರ ಜೀವ ಉಳಿಸಿದ್ರು. ನಿನ್ನ ಒಂದು ಮಾತು ಅವರ ಹೃದಯ ಚುಚ್ಚಿ ನಮ್ಮ ಜೀವ ತಾನೇ ಕಳೆದುಕೊಳ್ಳುವ ಹಾಗಾಯ್ತು. ನಿನ್ನ ಮಮ್ಮಿ ಡ್ಯಾಡಿ ಸ್ಥಾನದಲ್ಲಿ ನಿಂತು ನಿನ್ನ ಒಳ್ಳೆ ಫಾದರ್ ಆಗುವ ತನಕ ನಿನ್ನ ನಾನು ಓದಿಸ್ತೀನಿ. ನಾನಿದ್ದೀನಿ, ಬಾ ಹೋಗೋಣ, ಧೈರ್ಯ ತಗೋ, ಬಾ.
ಪ್ರಭುವೇ ನಿಮ್ಮ ಶಾಂತಿಯ ಸಾಧನ ಮಾಡು ಎನ್ನ ಪ್ರಭುವೇ. ಶತಮಾನಗಳಲ್ಲಿ ಪ್ರೀತಿಯ ಚಿಮ್ಮಿಸಲು ವಿಶ್ವಾಸ ಇಲ್ಲದಲ್ಲಿ ವಿಶ್ವಾಸ ತುಂಬಲು ವೈಶತಮಾನಗಳಲ್ಲಿ ಪ್ರೀತಿಯ ಚಿಮ್ಮಿಸಲು ವಿಶ್ವಾಸ ಇಲ್ಲದಲ್ಲಿ ವಿಶ್ವಾಸ ತುಂಬಲು ಚಿಂತೆಯ ಮನಗಳಲ್ಲಿ ಭರವಸೆ ಬರಮೂಡಲು ಮಾಡು ಪ್ರಭುಜಿಯನ್ನ ನಿಮ್ಮ ಶಾಂತಿಯ ಸಾಧನ. In the sky, Jesus in the place right now. You know we do this for the good. We promise to something good. If to this you believe, let your praises touch the moon. Yeah, that's good. ನೋವಿನ ಹೃದಯದಲ್ಲಿ ಸಾಂತ್ವನ ಮೂಡಿಸಲು ದುಃಖದು ಬುಡದಲ್ಲಿ ಸಂತೋಷ ತುಂಬಿಸಲು ನೋವಿನ ಹೃದಯದಲ್ಲಿ ಸಾಂತ್ವನ ಮೂಡಿಸಲು ದುಃಖದು ಬುಡದಲ್ಲಿ ಸಂತೋಷ ತುಂಬಿಸಲು ಕತ್ತಲೆ ಕವಿದಲ್ಲಿ ಬೆಳಕನ್ನು ಬೆಳಗಿಸಲು ಮಾಡು ಪ್ರಭುಜಿಯನ್ನ ನಿಮ್ಮ ಶಾಂತಿಯ ಸಾಧನ. ಶಾಂತಿಯ
ಅಪ್ಪ ಅಮ್ಮಂದಿರೆ, ಮಕ್ಕಳು ಮಕ್ಕಳೇ. ಕೆಲವು ಸರಿ ಏನೋ ಒಂದು ಮಾತು ಹೇಳ್ತಾರೆ, ನೊಂದು ಹೇಳ್ಬಹುದು, ದುಃಖದಿಂದ ಹೇಳ್ಬಹುದು, ನೋವಾಗುತ್ತೆ, ಅರ್ಥ ಆಗುತ್ತೆ. ಆದ್ರೂ ಮಕ್ಕಳು ಏನೋ ಒಂದು ಮಾತು ಹೇಳಿದ ತಕ್ಷಣ ನಾವು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳುವುದಲ್ಲ. ಈ ಜೀವ ಒಂದು ದೇವರ ವರದಾನವಲ್ವಾ? ನೀವೇ ಮಕ್ಕಳಿಗೆ ಬುದ್ಧಿ ಹೇಳಬೇಕಾದವರು ನೀವು ಜೀವ ಕಳ್ಕೊಂಡ್ರೆ ಆ ಮಕ್ಕಳು ಹೇಗೆ ಸಾಕ್ಷಿಯಾಗಲು ಸಾಧ್ಯ? ಒಂದು ಗಾದೆ ಮಾತಿದೆ, ತಾಳಿದವನು ಬಾಳಿಯಾನು. ಯೇಸು ಸ್ವಾಮಿ ತಾಳ್ಮೆಯಿಂದ ಎಲ್ಲವನ್ನು ಗೆದ್ದ ಹಾಗೆ ನೀವು ಕೂಡ ಆ ಜೀವವಾದ ಯೇಸುವನ್ನು ನೋಡಿ ತಾಳ್ಮೆಯಿಂದ ಎಲ್ಲವನ್ನು ಸಹಿಸಬಹುದು, ಎಲ್ಲವನ್ನು ಗೆಲ್ಲಬಹುದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಶಾಂತಿಯ ಸಾಧನವನ್ನಾಗಿ ಯೇಸುವೆ ನಮ್ಮನ್ನ ಮಾರ್ಪಡಿಸುವಂತ ನಾವೆಲ್ಲರೂ ಹಾಡು ಹೇಳಿದ್ವಿ. ಪ್ರೈಸ್ ದಿ ಲಾರ್ಡ್. ನಾವು ಪ್ರಯತ್ನ ಪಟ್ಟು ನಮ್ಮ ಶಕ್ತಿಯಿಂದ ನಾವು ಶಾಂತಿಯ ಸಾಧನ ಆಗಕ್ಕಾಗಲ್ಲ. ಪವಿತ್ರಾತ್ಮರ ಶಕ್ತಿ ನಮ್ಮ ಮೇಲೆ ಬಂದಾಗ ಮಾತ್ರ ನಾವು ಶಾಂತಿಯ ಸಾಧನವಾಗ್ತೀವಿ, ಯೇಸುವಿಗೆ ಸಾಕ್ಷಿಗಳಾಗ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ನಾವು ಧ್ಯಾನಿಸಲಿರುವ ವಾಕ್ಯ ವಿಮೋಚನೆ ಕಾಂಡ 20ನೇ ಅಧ್ಯಾಯ 12ನೇ ವಾಕ್ಯ. ತಂದೆ ತಾಯಿಯನ್ನು ಗೌರವಿಸುವವನು ದೀರ್ಘಕಾಲ ಬದುಕುತ್ತಾನೆ. ಪ್ರೈಸ್ ದಿ ಲಾರ್ಡ್. ಅಂದ್ರೆ ಅರ್ಥ ಏನು? ತಂದೆ ತಾಯಿಯನ್ನ ಯಾರು ಗೌರವಿಸ್ತಾರೋ ಅವರು ದೀರ್ಘಕಾಲ ಬದುಕ್ತಾರೆ. ಮನುಷ್ಯನ ಆಯಸ್ಸು 70, ಹೆಚ್ಚೆಂದರೆ 80 ಅಂತ 90ನೇ ಕೀರ್ತನೆ 10ನೇ ವಾಕ್ಯದಲ್ಲಿ ಹೇಳ್ತಾ ಇದೆ. ಅಂದ್ರೆ ನಿನಗೆ ಗ್ಯಾರಂಟಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ತಂದೆ ತಾಯಿಯನ್ನು ನೀನು ಗೌರವಿಸು, ಅವರಿಗೆ ನೋವಾಗ್ದಂಗೆ ನಡ್ಕೋ, ಅವರನ್ನ ಪ್ರೀತಿಸು. ವಯಸ್ಸಾದಾಗ ಅವರಿಗೆ ಕಣ್ಣಲ್ಲಿ ಕಣ್ಣೀರು ತರಿಸಬೇಡ. ಆಗ ನಿನ್ನ ಆಯಸ್ಸು 80 ವರ್ಷ ಗ್ಯಾರಂಟಿ. ನೀನು ಹೋಗೋ ಬಸ್ನಲ್ಲಿ ಆಕ್ಸಿಡೆಂಟ್ ಆದ್ರೂ ನಿನಗೇನೂ ಆಗಲ್ಲ. ನೀ ಯಾವುದೇ ನೀರು ಯಾವುದೇ ಮೆಡಿಸಿನ್ ತಗೊಂಡ್ರು 80 years ನಿನಗೆ ಗ್ಯಾರಂಟಿ. ಏನ್ ಮಾಡಬೇಕು? ನೀವು ನಿಮ್ಮ ತಂದೆ ತಾಯಿಯನ್ನ ಗೌರವಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆಂದ್ರೆ ಈಗ ತುಂಬಾ ಜನ ತಂದೆ ತಾಯಿನ ಗೌರವಿಸ್ತಾ ಇಲ್ಲ. ಒಂದು ಕಾಲ ಇತ್ತು, 10 ಜನ 12 ಜನ ಮಕ್ಕಳಿರ್ತಿದ್ರು, ಯಾರಾದ್ರೂ ಒಬ್ಬರಾದ್ರೂ ತಂದೆ ತಾಯಿಯನ್ನ ಹುಡುಕ್ತಾ ಇದ್ರು. ಒಂದು ಕಾಲ ಇತ್ತು, ಅನಾಥಾಶ್ರಮ ಜಾಸ್ತಿ ಇತ್ತು, ವೃದ್ಧಾಶ್ರಮ ಕಡಿಮೆ ಇತ್ತು. ಈಗ ವೃದ್ಧಾಶ್ರಮ ಜಾಸ್ತಿ ಆಗಿದೆ. ಬೆಳೆದ ಮಕ್ಕಳು, ಈಗಿನ ಕಾಲದ ಮಕ್ಕಳು ತಂದೆ ತಾಯಿಯನ್ನ ಸ್ವಲ್ಪ ಕೂಡ ಗೌರವಿಸ್ತಾ ಇಲ್ಲ. ವಯಸ್ಸಾದ ಮೇಲೆ ವೃದ್ಧಾಶ್ರಮಕ್ಕೆ ಬಿಡೋದು, ಇವರು ಜಾಲಿಯಾಗಿರೋದು. ಒಂದು ದಿನ ನೀವು ಕೂಡ ವೃದ್ಧರಾಗ್ತೀರಾ ಅನ್ನೋದು ಮರಿಬೇಡಿ. ಪ್ರೈಸ್ ದಿ ಲಾರ್ಡ್. 700 ಕೋಟಿ ಜನ ಇದ್ದಾರೆ, 700 ಕೋಟಿ ಜನ ಇದ್ದಾರೆ ಪ್ರಪಂಚದಲ್ಲಿ. ನಿಮಗಿರೋದು ಒಂದೇ ತಂದೆ, ಒಂದೇ ತಾಯಿ. ಈ ತಂದೆ ತಾಯಿಯನ್ನು ನೀವು ಸೆಲೆಕ್ಟ್ ಮಾಡಲಿಲ್ಲ, ಇದನ್ನ ದೇವರು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು. ನಿಮ್ಗೆ ಎಂತ ಕಾಯಿಲೆ ಬಂದ್ರು, ಎಂತ ರೋಗ ಬಂದ್ರು, ನಿಮ್ಮನ್ನ ಪ್ರೀತಿಸುವವರು ನಿಮ್ಮ ತಾಯಿ ತಂದೆ ಮಾತ್ರ. ನೀವು ತುಂಬಾ ಲವ್ ಮಾಡುವ ಲವರ್ ಇದಾನಲ್ಲ, ಅವನ ಹತ್ರ ಸುಮ್ಮನೆ ಒಂದು ಫೋನ್ ಮಾಡಿ ಹೇಳಿ. ನನಗೆ ಯಾರೋ ಒಂದು ಹುಡುಗಿ ಬಂದು ಹೇಳಿದ್ರು, ನಾನು 8 ವರ್ಷದಿಂದ ಬಂದು ಲವ್ ಮಾಡ್ತಾ ಇದ್ದೀನಿ, ಅವನಿಗೆ ನಾನು ಅಂದ್ರೆ ಪ್ರಾಣ, ಅವನು ನನಗಾಗಿ ಜೀವ ಕೊಡ್ತಾನೆ ಅಂತ. ನಾನು ಅಂದೆ, ನೋಡಮ್ಮ ಫೋನ್ ಇದೆಯಾ ಅಂದೆ. ಹೌದು ಅಂದೆ. ಫೋನ್ ಮಾಡಿ ಹೇಳು, ನನಗೇನೋ ಟೆಸ್ಟ್ ಮಾಡಿದಾಗ ಏಡ್ಸ್ ರೋಗ ಇರಬಹುದು ಅಂತ ಡಾಕ್ಟರ್ ಹೇಳಿದ್ದಾರೆ, ನಾಳೆ ರಿಸಲ್ಟ್ ಬರುತ್ತೆ, ನಾಳೆ ನೀವು ಬನ್ನಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಹಾಕಿ ಅಂತ ಹೇಳಿ ನೋಡಿ, ನಿಮ್ಮ ಲವ್ವರ್ ಅಡ್ರೆಸ್ ಇಲ್ದಂಗೆ ಓಡೋಗ್ಬಿಡ್ತಾನೆ. ನಿಮಗೆ ಏಡ್ಸ್ ರೋಗ ಬಂದರೂ ಕೂಡ ನಿಮ್ಮನ್ನ ಪ್ರೀತಿಸೋದು, ನಿಮಗೆ ಟ್ರೀಟ್ ಮಾಡೋದು ನಿಮ್ಮ ತಂದೆ ತಾಯಿ ಮಾತ್ರ. ಹಸೀನಾ ಅಂತ ಒಂದು ಹುಡುಗಿ ಇದ್ಲು, ಮುಸ್ಲಿಂ ಹುಡುಗಿ. ಒಬ್ಬ ಕ್ಯಾಥಲಿಕ್ ಬಾಯಿ ಅವಳನ್ನ ತುಂಬಾ ಲವ್ ಮಾಡ್ತಾ ಇದ್ದ. ನಿನ್ನನ್ನೇ ನಾನು ಲವ್ ಮಾಡ್ತೇನೆ, ನೀನು ನನಗೆ ಸೇರ್ಬೇಕು, ನಿನ್ನ ದೇಹ ನನಗೆ ಸೇರ್ಬೇಕು, ನಿನ್ನ ಸೌಂದರ್ಯ ನನಗೆ ಸೇರ್ಬೇಕು ಅಂತ ಹೇಳಿದ್ಲು. ಆ ಹುಡುಗಿ ಹೇಳಿದ್ಲು, ಇಲ್ಲ, ನನ್ನ ತಂದೆ ತಾಯಿಗೆ ನಾನು ವಿಧೇಯರಾಗಿದ್ದೇನೆ, ನೀನು ಕ್ರಿಶ್ಚಿಯನ್, ನಿಮ್ಮ ಅಪ್ಪ ಅಮ್ಮನಿಗೆ ನೀನು ವಿಧೇಯರಾಗಿರ್ಬೇಕು, ಅವ್ರಿಗೆ ನೋಯಿಸಬಾರ್ದು. ಅವನು ಕೇಳಲಿಲ್ಲ. ಒಂದು ದಿನ ಹಠದಿಂದ, ನನಗೆ ಸಿಕ್ಕದ ಈ ಸೌಂದರ್ಯ, ನನಗೆ ಸಿಕ್ಕದ ಈ ದೇಹ ಇನ್ನೊಬ್ರಿಗೆ ಸಿಗಬಾರ್ದು ಅಂತ 1 ಲೀಟರ್ ಆಸಿಡ್ ತಗೊಂಡ್ಬಂದು ತಲೆ ಮೇಲೆ ಸುರಿದು ಬಿಟ್ಟ. ಆ ಹಸೀನಾಳ ಮುಖ ಸುಟ್ಟೋಯ್ತು, ಕಣ್ಣಿಲ್ಲ, ಮೂಗಿಲ್ಲ, ಕರ್ಗೋಯ್ತು, ಇಲ್ಲಿ 2 ತೂತ ಮಾತ್ರ, ಇಷ್ಟು ಉದುರೋಯ್ತು, ಎದೆ ಮೇಲೆ ಸುಟ್ಟೋಯ್ತು. ಅವಳ ಮುಖ ವಿಕಾರವಾಯ್ತು, ನೋಡಕ್ಕಾಗಲ್ಲ, ಎಲ್ಲ ಬಿಳಿ, ಹಿಂಗಿಂಗೆ ಅಸಹ್ಯ.
ಟಿವಿಲೆಲ್ಲ ತೋರಿಸಿದ್ರು ಅವಳನ್ನ. ಅವಳು ಮೊನ್ನೆ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ರು, ನಾನು ಸುಂದರಿಯಾಗಿದ್ದಾಗ ಬೀದಿ ಬೀದಿಗಳಲ್ಲಿ ಕಾಮ ಪಿಶಾಚಿಗಳು ಐ ಲವ್ ಯು ಅಂತ ಲವ್ ಲೆಟರ್ ಇಟ್ಕೊಂಡು ಬೆನ್ನತ್ಕೊಂಡು ಬರ್ತಿದ್ರು. ನನ್ನ ಸೌಂದರ್ಯ ಹೋದ್ಮೇಲೆ ಒಬ್ಬ ನನ್ನ ಸ್ನೇಹಿತರು ಕೂಡ ನನ್ನ ಹತ್ರ ಬರ್ತಾ ಇಲ್ಲ. ಈಗಲೂ ನನ್ನ ತಂದೆ ತಾಯಿ ನನ್ನನ್ನು ಪ್ರೀತಿಸ್ತಾ ಇದ್ದಾರೆ. ನಾನು ನೋಡಕ್ ಚೆನ್ನಾಗಿಲ್ಲ, ಅಸಹ್ಯವಾಗಿದ್ದೇನೆ. ನಮ್ಮಪ್ಪ ನನಗೆ ಊಟ ಮಾಡಿಸ್ತಾರೆ, ನಮ್ಮಮ್ಮ ನನಗೆ ಟಾಯ್ಲೆಟ್ಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಅಪ್ಪ ಅಮ್ಮ ಎಷ್ಟು ದಿನ ಇರ್ತಾರೋ ಅಷ್ಟು ದಿನ ನಾನು ಬದುಕಿರ್ತೇನೆ. ಆಮೇಲೆ ನಾನು ಸತ್ತೋಗ್ತೇನೆ. ನಿಮಗೇನೇ ಬಂದ್ರು, ಎಂಥ ಅವಸ್ಥೆ ಬಂದ್ರು, ನನ್ನ ಯುವ ಜನರೇ, ನನ್ನ ಮಿತ್ರರೇ, ನಿಮ್ಮನ್ನ ಕೊನೆ ಕಾಲದವರೆಗೆ ನಿಮಗಾಗಿ ಪ್ರಾರ್ಥಿಸೋದು, ನಿಮ್ಮನ್ನ ಪ್ರೀತಿಸೋದು ನಿಮ್ಮ ತಂದೆ, ನಿಮ್ಮ ತಾಯಿ ಮಾತ್ರ. ನಾವೊಂದ್ಸಲ ಶಿವಮೊಗ್ಗದಿಂದ ಭದ್ರಾವತಿಗೆ ಹೋಗ್ತಾ ಇದ್ದೆ. ಬಸ್ನಲ್ಲಿ ಯಾರೋ ಒಬ್ರು ಬಂದು ಕೂತ್ಕೊಂಡ್ರು. ಅವ್ರು ನಾನು ನೋಡಿದ ತಕ್ಷಣ ಹೇಳಿದ್ರು, ಟಿ.ಕೆ. ಅವ್ರ ಸಿನಿಮಾ ನಟ ರಾಮಾಚಾರಿ. ಹೌದೌದು. ಈಗ ಯಾವ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದೀರಾ? ಈಗ ಯಾವ ಸಿನಿಮಾನೂ ಇಲ್ಲ, ನಾನು ಎಲ್ಲ ಬಿಟ್ಬಿಟ್ಟೆ. ಈಗ ದೇವ್ರ ಕೆಲಸ ಮಾಡ್ತಾ ಇದ್ದೇನೆ, ಯೇಸುಸ್ವಾಮಿ ಕೆಲಸ ಮಾಡ್ತಾ ಇದ್ದೇನೆ. 24 ವರ್ಷದಿಂದ ಯೇಸುವಿನ ಕೆಲಸ ಮಾಡ್ತಾ ಇದ್ದೇನೆ, ಪ್ರಾರ್ಥನೆ ಮಾಡ್ತೇನೆ. ತಕ್ಷಣ ಅವನು ಹೇಳ್ದ, ಬ್ರದರ್ ನಮಗಾಗಿ ಪ್ರಾರ್ಥಿಸ್ರಿ. ಇಲ್ಲೆಲ್ಲ ಒಂದು ದೂರದಲ್ಲಿ ಒಂದು ಹಳ್ಳಿಯಲ್ಲಿ ನಾನು ಇದ್ದೀನಿ. 6 ವರ್ಷ ಆಯಿತು ಬ್ರದರ್ ಮಳೆ ಬಂದು. ನಮ್ಮ ಊರಿನಲ್ಲಿ 6 ಎಕರೆ ಜಮೀನಿದೆ, ಒಂದು ಹಳೆ ಮನೆ ಇದೆ, ತಾಯಿ ಇದ್ದಾರೆ, ಹೆಂಡತಿ ಇದ್ದಾಳೆ, 3 ಜನ ಹೆಣ್ಮಕ್ಳಿದ್ದಾರೆ. ತುಂಬಾ ಕಷ್ಟ ಬ್ರದರ್. ಬಿತ್ತಿದ ಬೀಜ ಮೊಳಕೆ ಹೊಡಿತಿಲ್ಲ ಬ್ರದರ್. 2-3 ಕಡೆ ಬೋರ್ ಹಾಕ್ಸಿದ್ವಿ, ನೀರೇ ಬರ್ತಿಲ್ಲ ಬ್ರದರ್. ಬ್ಯಾಂಕ್ ಲೋನ್ ಮಾಡಿಸಿದ್ವಿ ಬ್ರದರ್. ಇದ್ದಿದ್ದ ಬಂಗಾರ ಎಲ್ಲ ಮಾರಿದ್ವಿ ಬ್ರದರ್. ಇವತ್ತು ನಮ್ಮ ಕೈನಲ್ಲಿ ದುಡ್ಡಿಲ್ಲ, ಸಾಲ, ಊಟ ಕೂಡ ಗತಿ ಇಲ್ಲ ಬ್ರದರ್. ಸೊಸೈಟಿ ಅಕ್ಕಿ ತಂದು ಗಂಜಿ ಮಾಡಿ ಕುಡಿತೀವಿ ಬ್ರದರ್. ಈಗ ಯಾರು ನಮಗೆ ಸಹಾಯ ಮಾಡ್ತಿಲ್ಲ. ನನ್ನ ಮನೆಯಲ್ಲಿ 3 ಜನ ಹೆಣ್ಮಕ್ಳಿದಾರಲ್ಲ, ತುಂಬಾ ಒಳ್ಳೆಯವರು. ನಾವು ಕೊಟ್ಟಿದ್ದನ್ನ ತಿನ್ಕೊಂಡು, ನಮ್ಮ ಮಾತು ಕೇಳ್ಕೊಂಡು ಮನೆಯಲ್ಲೇ ಇದ್ದಾರೆ ಬ್ರದರ್. ನಮ್ಮ ಮನೆಯಲ್ಲಿ ಮಾಂಸ ಮೀನು ತಗೊಂಡು 7-8 ತಿಂಗಳಾಗೋಯ್ತು ಬ್ರದರ್. ಲೈಟ್ ಬಿಲ್ ಕಟ್ಟಿಲ್ಲ ಅಂತ ಫೀಸ್ ಕಿತ್ಕೊಂಡು ಹೋಗ್ಬಿಟ್ರು ಬ್ರದರ್. ಕಾಫಿ ಟೀ ಹಾಲು ತಂದು ಮಾಡಿ 2 ವರ್ಷ ಆಗೋಯ್ತು ಬ್ರದರ್. ತುಂಬಾ ಕಷ್ಟ ಆಯ್ತು ಬ್ರದರ್. ನಮಗಾಗಿ ಪ್ರಾರ್ಥಿಸಿ ಬ್ರದರ್. ಈಗ ನಾನು ಪೇಂಟಿಂಗ್ ಕೆಲಸಕ್ಕೆ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ಮನೆಯಲ್ಲಿ ಬಿಡುವಾಗ ಹೆಂಡತಿ ಹೇಳಿದ್ಲು, ನೋಡಿ 1 kg ಅಕ್ಕಿ ತಗೊಂಡು ಬನ್ನಿ. ಸಾಯಂಕಾಲ ಏನೂ ಇಲ್ಲ ನಮ್ಮ ಮನೆಯಲ್ಲಿ. ಹಾಗೆ ನಾಳೆ SSLC ಆಲ್ ಟಿಕೆಟ್ಗೆ 50 ರೂಪಾಯಿ ಫೀಸ್ ಕರೆದೇ ಇದ್ರೆ ಎಕ್ಸಾಮಿಗೆ ಕೂರ್ಸಲ್ಲ. ನಾನು ಬೆಳಿಗ್ಗೆನೆ ಬಂದೆ, ಬಸ್ ಮಿಸ್ ಆಗೋಯ್ತು. ಸೀದಾ ಬೇರೆ ಬಸ್ ಇಟ್ಕೊಂಡು ಸಿಟಿ ಹೋಗೋದ್ರೊಳಗೆ 12 ಗಂಟೆ ಆಗೋಗಿತ್ತು. ಯಾರು ಕೆಲಸ ಕೊಡ್ಲಿಲ್ಲ ಬ್ರದರ್. 100 ರೂಪಾಯಿ ಕೇಳಿದೆ, ಒಬ್ರು ಕೊಡ್ಲಿಲ್ಲ ಬ್ರದರ್. ಕೊನೆಗೆ 3 ಗಂಟೆ ತನಕ ನೋಡಿದೆ. ಬ್ಲಡ್ ಬ್ಯಾಂಕಿಗೆ ಹೋಗಿ ನನ್ನ ರಕ್ತ 1 ಬಾಟ್ಲಿಗೆ ಕೊಟ್ಟು ಬಂದೆ. 250 ರೂಪಾಯಿ ಕೊಟ್ಟರು. 50 ರೂಪಾಯಿ ನನ್ನ ಜೇಬ್ನಲ್ಲಿ ಇಟ್ಕೊಂಡೆ ಫೀಸ್ ಕಟ್ಟಕ್ಕೆ. 200 ರೂಪಾಯಿಗೆ 5 kg ಅಕ್ಕಿ ತಗೊಂಡೆ. ಮತ್ತಿ ಮೀನು, ಭೂತಾಯಿ ಮೀನು 30 ರೂಪಾಯಿ kg, 1-2 kg ತಗೊಂಡೆ. ತರಕಾರಿ, ಎಣ್ಣೆ ಇದೆಲ್ಲ ತಗೊಂಡೆ ಬ್ರದರ್. ನಮ್ಮ ಮನೆಯಲ್ಲಿ ಇವತ್ತು ಸಂಜೆ ಮೀನು ಊಟ ಮಾಡ್ತೀವಿ ನಾವು. 9 ತಿಂಗಳ ನಂತರ ಬ್ರದರ್. ನಾನು ರಕ್ತ ಮಾರಿದ್ದೀನಿ ಬ್ರದರ್. ಈ 6 ವರ್ಷದಲ್ಲಿ 7 ಸಲ ನನ್ನ ರಕ್ತ ಮಾರಿ ನನ್ನ ಮಕ್ಕಳಿಗೆ ಊಟ ಕೊಡ್ತಿದ್ದೀನಿ ಬ್ರದರ್. ಫೀಸ್ ಕಟ್ಟಕ್ಕೆ ಕಾಸಿಲ್ಲದೆ ಇದ್ದಾಗ ನನ್ನ ಹೆಂಡತಿ 1 ಕಿಡ್ನಿ ಕೂಡ ಯಾರಿಗೂ ಗೊತ್ತಿಲ್ಲದಂಗೆ ಮಾರಿದ್ಲು ಬ್ರದರ್. ತುಂಬಾ ಕಷ್ಟ ಇದೆ ಬ್ರದರ್. ಇವತ್ತು ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳೆಲ್ಲ ಕೂತ್ಕೊಂಡು ಮೀನೂಟ ಮಾಡ್ತೀವಿ ಬ್ರದರ್. ನನ್ನ ರಕ್ತ ಮಾರಿ ಊಟ ತಗೊಂಡೋಗ್ತಿದ್ದೀನಿ ಬ್ರದರ್. ನನ್ನ ಮಕ್ಕಳು ಹಸ್ಕೊಂಡಿರೋದು ನೋಡಕ್ಕಾಗಲ್ಲ ಬ್ರದರ್. ಬ್ರದರ್ ಪ್ರೇಯರ್ ಮಾಡಿ, ನಮ್ಗೆ ಯಾರು ಇಲ್ಲ ಬ್ರದರ್. ಪ್ರೇಯರ್ ಮಾಡಿ ಬ್ರದರ್. ಸ್ವಲ್ಪ ಮಳೆ ಬರಲಿ ಅಂತ ಪ್ರೇಯರ್ ಮಾಡಿ ಬ್ರದರ್. ನನ್ನ ಮಕ್ಕಳು ತುಂಬಾ ಒಳ್ಳೆಯವರು ಬ್ರದರ್, ಅವ್ರಿಗೆ ಒಳ್ಳೇದಾಗ್ಲಿ ಬ್ರದರ್. ಬ್ರದರ್ ನಂದು 1 ಕಿಡ್ನಿ ಮಾರಕ್ ರೆಡಿ ಇದ್ದೀನಿ. ಯಾರಾದ್ರೂ 1-2 ಲಕ್ಷ ಕೊಟ್ರೆ ನನ್ನ ಮಕ್ಕಳು ಮದುವೆ ಮಾಡ್ಬೇಕು ಬ್ರದರ್. ನನ್ನ ಮಕ್ಕಳು ಮದುವೆ ಮಾಡ್ಬೇಕು ಬ್ರದರ್. ಬ್ರದರ್ ಎಲ್ಲಾ ಕಡೆ ಹೋಗಿ ಬಂದ್ಬಿಟ್ಟೆ ಬ್ರದರ್. ಎಲ್ಲೂ ಏನು ನಡೀತಿಲ್ಲ ಬ್ರದರ್.
ಬ್ರದರ್, ಪ್ರೇಯರ್ ಮಾಡಿ ಬ್ರದರ್, ಪ್ರೇಯರ್ ಮಾಡಿ ಬ್ರದರ್. ಆತ್ಮೀಯರೇ, ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ತಾಯಿಯನ್ನ ನೆನಪು ಮಾಡ್ಕೊಳ್ಳಿ. ನೀವು ಗರ್ಭದಲ್ಲಿ ಇದ್ದಾಗಲೇ ನಿಮ್ಮನ್ನು ಪ್ರೀತಿಸಿದ್ದು ನಿಮ್ಮ ತಾಯಿ. ನೀವು ಹುಟ್ಟೋಕ್ಕಿಂತ ಮುಂಚೆ ನಿಮ್ಮನ್ನು ಪ್ರೀತಿ ಮಾಡಿದ್ದು ನಿಮ್ಮ ತಾಯಿ. ಗರ್ಭದಲ್ಲಿ 9 ತಿಂಗಳು 7 ದಿನ ಇದ್ದಾಗ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ನಿಮ್ಮನ್ನು ಪ್ರೀತಿಸಿದ್ದು ನಿಮ್ಮ ತಾಯಿ. ಆ ನಿಮ್ಮ ತಾಯಿ ನಿಮ್ಮ ಬಣ್ಣ ನೋಡ್ಲಿಲ್ಲ, ಚಂದ ನೋಡ್ಲಿಲ್ಲ, ಪ್ರತಿಭೆ ನೋಡ್ಲಿಲ್ಲ, ಪರ್ಸ್ ನೋಡ್ಲಿಲ್ಲ. ನಿಮ್ಮನ್ನು ಪ್ರೀತಿಸಿದ್ದು ನಿಮ್ಮ ತಾಯಿ. 9 ತಿಂಗಳು 7 ದಿನ ಗರ್ಭದಲ್ಲಿ ಇಟ್ಕೊಂಡು ಭಾರ ಹೊತ್ಕೊಂಡು ನನ್ನ ಕಂದ, ನನ್ನ ಚಿನ್ನ ಅಂತ ಹೇಳಿ ಪ್ರೀತಿಸಿದ್ದು ನಿಮ್ಮ ತಾಯಿ. ನಿಮ್ಮ ತಂದೆ ಹೊಲದಲ್ಲಿ ಅಲ್ಲಿ ಇಲ್ಲಿ ಕಷ್ಟಪಟ್ಟು ಅವ್ರ ಯಜಮಾನರು ಏನೆಲ್ಲ ಬೈತಾರೋ ಬೈಸ್ಕೊಂಡು ಕೆಲಸ ಮಾಡಿ ನಿಮಗೆ ಊಟ ತಂದು ಕೊಟ್ಟಿದ್ದಾರೆ. ಅವರಿಗೆ ಎಷ್ಟೋ ತಂದೆಗಳಿಗೆ ಜ್ವರ, ಎದೆನೋವು, ಆಸ್ತಮಾ, ಪೈಲ್ಸ್, ಆದ್ರೂ ಕಷ್ಟಪಡ್ತಾರೆ ನಿಮಗಾಗಿ. ಆದ್ರೆ ನೀವೇನ್ ಮಾಡ್ತಾ ಇದ್ದೀರಾ? ಈಗಿನ ಕಾಲದಲ್ಲಿ ಎಂತೆಂಥ ಕೆಲಸ ನಡೀತಾ ಇದೆ. ಕೆಲಸಕ್ಕೆ ಅಂತ ಹೋದವರು ಗೆಟ್ ಟುಗೆದರ್ ಅಂತ ಯಾರ್ಯಾರ ಜೊತೆಗೂ ಜೀವನ ಮಾಡೋದು. ಶೀಲಕ್ಕೆ ಬೆಲೆನೇ ಇಲ್ಲ. ಶೀಲ ಅಂದ್ರೆ ಗೊತ್ತಿಲ್ಲ. ನನ್ನ ಯುವತಿಯರೇ, ನಿಮ್ಮ ಶೀಲಕ್ಕೆ ಬೆಲೆ ಇದೆ. 6-7 ವರ್ಷ ಕಷ್ಟಪಟ್ಟು ನೀವು ಓದಿದ್ರೆ ಒಂದು ಡಾಕ್ಟರ್, ಒಂದು ಇಂಜಿನಿಯರ್, ಒಂದು ಆಫೀಸರ್, IAS ಆಫೀಸರ್ ಆಗ್ಬಹುದು. ನಿಮ್ಗಂತ ಶಕ್ತಿ ಇದೆ. ಯಾರೋ ಕೊಡುವ ಚೂರು ಕಾಸಿಗೆ ಒಂದು ಮಾಲಿಗೆ ಕರ್ಕೊಂಡೋಗ್ಬಿಟ್ರೆ, ಒಂದು ಸಿನಿಮಾ ತೋರಿಸ್ಬಿಟ್ರೆ ನಿಮ್ಮ ದೇಹನ ಹಾಳು ಮಾಡಿಬಿಡ್ತಾರೆ, ನಾಶ ಮಾಡಿಬಿಡ್ತಾರೆ. ಎಷ್ಟು ಅಬಾರ್ಷನ್ ನಡೀತಾ ಇದೆ. ಕಣ್ಮುಚ್ಚಿ ನಿಮ್ಮ ತಂದೆ ತಾಯಿಯನ್ನ ನೆನಪು ಮಾಡ್ಕೊಳ್ಳಿ. ಪ್ರಸವ ವೇದನೆ ಅನುಭವಿಸಿ ನಿಮಗೆ ಜನ್ಮ ಕೊಟ್ಟಿದ್ದು ನಿಮ್ಮ ತಾಯಿ. ತಾಯಿ ತನ್ನ ರಕ್ತವನ್ನ ಎದೆಹಾಳು ಮಾಡಿ ಕುಡಿಸಿದ್ಲಲ್ಲ, ಅದು ನಿನ್ನ ತಾಯಿ. ತೋಳಲ್ಲಿಟ್ಕೊಂಡು ಕಂದ, ಚಿನ್ನ ಅಂತ, ಹುಳ ಕಚ್ಚತ್ತೆ ಅಂತ ತೋಳಲ್ಲಿಟ್ಕೊಂಡ್ಲಲ್ಲ, ರಾತ್ರಿ ನಿಮ್ಗೆ ಹುಷಾರಿಲ್ದಂಗೆ ಆದಾಗ ನಿನ್ನೆ ಎತ್ಕೊಂಡು 2 ಗಂಟೆ ರಾತ್ರಿಯಲ್ಲಿ ಆಸ್ಪತ್ರೆಗೆ ಹೋಗಿ, ಡಾಕ್ಟ್ರೆ ನನ್ನ ಮಗುನ ಉಳಿಸಿ, ಡಾಕ್ಟ್ರೆ ನನ್ನ ಮಗು ರಾತ್ರಿ ಇಡೀ ಅಳ್ತಾ ಇದೆ, ಡಾಕ್ಟ್ರೆ ನನಗೆ ನನ್ನ ಮಗು ಬೇಕು ಅಂತ ಹತ್ತಿದ್ದು ನಿನ್ನ ತಾಯಿ. ಆ ತಾಯಿ ತಂದೆಗೆ ಮೋಸ ಮಾಡಿದ್ದೀರಾ, ದ್ರೋಹ ಮಾಡಿದ್ದೀರಾ, ವಂಚನೆ ಮಾಡಿದರೆ. ಎಷ್ಟು ನಂಬಿಕೆ ಇಟ್ಟಿದ್ರು ನಿಮ್ಮ ತಾಯಿ ತಂದೆ ನಿಮ್ಮ ಬಗ್ಗೆ. ನಿಮ್ಮನ್ನು ನಂಬಿಕೆ ಇಟ್ಟು ಕಾಲೇಜಿಗೆ ಕಳಿಸಿದ್ರು, ನಿಮಗೆ ನಂಬಿಕೆ ಇಟ್ಟು ಕೆಲಸಕ್ಕೆ ಕಳಿಸಿದ್ರು. ಅವ್ರಿಗೆ ಗೊತ್ತಿಲ್ಲದಂಗೆ ನೀವು ಆಡಿದ ಆಟ ಅವ್ರಿಗೆ ಗೊತ್ತಾದಾಗ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾರೆ. ಪಶ್ಚಾತ್ತಾಪ ಪಡಿ, ಪಶ್ಚಾತ್ತಾಪ ಪಡಿ. ನಿಮ್ಮ ತಂದೆ ತಾಯಿ ಒಂದೇ ಒಂದು ತಂದೆ, ಒಂದೇ ಒಂದು ತಾಯಿ. ಗಂಡ ಸತ್ತರೆ ಇನ್ನೊಂದು ಗಂಡ ಸಿಗ್ತಾನೆ, ಹೆಂಡತಿ ಸತ್ತರೆ ಇನ್ನೊಂದು ಹೆಂಡತಿ ಸಿಗ್ತಾಳೆ, ಅಪ್ಪ ಅಮ್ಮ ಸತ್ತರೆ ಮತ್ತೆ ಸಿಗಲ್ಲ, ಮತ್ತೆ ಸಿಗಲ್ಲ, ಮತ್ತೆ ಸಿಗಲ್ಲ. ಕಣ್ಮುಚ್ಚಿ ಪ್ರಾರ್ಥಿಸಿರಿ. ಎಲ್ಲರೂ ಕಣ್ಮುಚ್ಚಿ ನಿಮ್ಮ ತಂದೆ ತಾಯಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ತಂದೆ ತಾಯಿಗೆ ದ್ರೋಹ ಮಾಡಿದ್ದನ್ನೆಲ್ಲ ನೆನೆಸ್ಕೊಂಡು ಪ್ರಾರ್ಥಿಸಿರಿ. ನಿಮಗಾಗಿ ಪ್ರಾರ್ಥನೆ ಮಾಡೋದಕ್ಕೆ ನಮ್ಮ ಯೇಸು ಸ್ಪರ್ಶ ತಂಡದ ಪ್ರಮುಖರಾದ ಫಾದರ್ ಫ್ರಾಂಕ್ಲಿನ್ ಡಿಸೋಜ ಡೆಲ್ಲಿಯಿಂದ ಬಂದಿದ್ದಾರೆ. ಅವರೀಗ ಭಾರತ ದೇಶದ ಯುವ ಸಂಚಲನದ ಸಂಚಾಲಕರಾಗಿದ್ದಾರೆ. ದೇಶ ವಿದೇಶದಲ್ಲಿ ಪ್ರಸಂಗ ಮಾಡಿ ಹಲವಾರು ರೋಗಿಗಳಿಗೆ ಯೇಸು ನಾಮದಲ್ಲಿ ಸೌಖ್ಯ ಕೊಟ್ಟ ಅದ್ಭುತ ಅಪೊಸ್ತಲ. ಕಣ್ಮುಚ್ಚಿ, ಯೇಸುವೆ, ನನ್ನ ತಂದೆ ತಾಯಿಗೆ ನಾನು ನೋಯಿಸಿದ್ದೀನಿ, ಮೋಸ ಮಾಡಿದ್ದೀನಿ, ಹಸ್ತಮೈಥುನ ಮಾಡ್ಕೊಂಡಿದ್ದೀನಿ, ಕಾಮದಾಟ ಆಡಿದ್ದೀನಿ, ಡ್ರಗ್ಸ್ ತಗೊಂಡಿದ್ದೀನಿ, ಬೀಡಿ ಸಿಗರೆಟ್ ಸೇದಿದ್ದೀನಿ, ಮೋಸ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಿ ಅಂತ ಕಣ್ಮುಚ್ಚಿ ಪ್ರಾರ್ಥಿಸಿರಿ. ಇದು ನಮ್ಮ ಮಧ್ಯದಲ್ಲಿ ಫಾದರ್ ಫ್ರಾಂಕ್ಲಿನ್ ಪ್ರಾರ್ಥಿಸ್ತಾರೆ. ಫಾದರ್, ಪ್ರಿಯರೇ, ಕಣ್ಣುಗಳನ್ನು ಮುಚ್ಚಿ 2 ಕರಗಳನ್ನು ಹೃದಯದ ಮೇಲಿಟ್ಟು ನಾವು ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವವನು, ಸ್ತುತಿಗೆ ಪಾತ್ರನು, ಸ್ತುತಿಯಲ್ಲಿ ಜೀವಿಸುವನು ಆದ ಪ್ರಭು ಯೇಸುವೆ, ನಿಮ್ಮ ನಾಮಕ್ಕೆ ಅನಂತ ಕೋಟಿ ಸ್ತೋತ್ರಗಳು ಸ್ವಾಮಿ. ಇದೋ ನಿಮ್ಮ ಮುಂದಿರುವ ಈ ಮಕ್ಕಳ ಮೇಲೆ ಕರುಣೆಯಾಗಿರಿ, ಅವರೆಲ್ಲರನ್ನು ಪರಿಶುದ್ಧಾತ್ಮರ ಕೃಪೆಯಿಂದ ತುಂಬಿರಿ ಸ್ವಾಮಿ. ತಂದೆ ತಾಯಿಗಳಿಗೆ ವಿರೋಧ ಹೋಗಿ ಅವರು ಮಾಡಿದ ಎಲ್ಲ ತಪ್ಪುಗಳನ್ನು ಮನ್ನಿಸಿರಿ. ವಿಶೇಷವಾಗಿ ಅವರ ಮೇಲೆ ಬಂದಿರುವ ರೋಗ ರುಜಿನಗಳಿಂದ ಬಿಡುಗಡೆ ಕೊಡಿರಿ ಸ್ವಾಮಿ. ನೀವು ನುಡಿದಿರಿ, ನನ್ನ ಯಾಜಕಾಭಿ ದೀಕ್ಷೆಯಲ್ಲಿ ಏನು ಬಂಧಿಸುತ್ತೀಯೋ ಬಂಧಿಸಲಾಗುವುದು, ಏನು ಬಿಡುಗಡೆ ಮಾಡ್ತೀಯೋ ಬಿಡುಗಡೆ ಮಾಡಲಾಗುವುದು. ಯೇಸುವೆ, ಎಲ್ಲ ಅಂಧಕಾರ ಶಕ್ತಿಗಳು, ಎಲ್ಲ ಬಂಧನಗಳು, ಎಲ್ಲ ಪಾಪ ಶಾಪಗಳು ಬಂಧಿಸಿ ನಿಮ್ಮ ನಾಮದಲ್ಲಿ ಅವುಗಳನ್ನು ಸುಟ್ಟು ಬೂದಿ ಮಾಡ್ತಾ ಇದ್ದೇನೆ. ಇದೋ ನಿಮ್ಮ ಆಶೀರ್ವಾದ ಎಲ್ಲ ಮಕ್ಕಳ ಮೇಲೆ ಇಳಿದು ಬರಲಿ, ಅವರೆಲ್ಲರೂ ಹೊಸ ಶಕ್ತಿಯನ್ನು ಪಡೆಯುವಂತಾಗಲಿ. ಯೇಸುವೆ ನಿಮಗೆ ಸಾಕ್ಷಿಯಾಗಲಿ. ಯೇಸು ನಾಮದಲ್ಲಿ
ಆಶೀರ್ವದಿಸುತ್ತೇನೆ. ಜೀವವುಳ್ಳ ತಂದೆಯೇ, ಆಮೇನ್. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪರಿಶುದ್ಧಾತ್ಮರು ನಿಮ್ಮೆಲ್ಲರನ್ನು ಅರಸಿ ಆಶೀರ್ವದಿಸಿ ಕಾಪಾಡಲಿ. ಆಮೇನ್. ಈ ಲೋಕವನ್ನೆಲ್ಲ ಸಂಪಾದನೆ ಮಾಡಿದರು ನಿನ್ನಾತ್ಮ ಹೋದಾಗ ನಿನಗೇನು ಲಾಭವಯ್ಯ. ದೇವರ ರಾಜ್ಯವ ನೀ ಹುಡುಕು ಎಂದಾಗ ಸಂತೋಷ. ಯೇಸುವಿನಲ್ಲಿ ಆಶ್ರಯಿಸು ಸ್ವರ್ಗೀಯ ಆನಂದ. ಹೆದರದಿರು ಮಗನೇ, ಕೊರಗದಿರು ಮಗಳೇ. ಹೆದರದಿರು ಮಗನೇ, ಕೊರಗದಿರು ಮಗಳೇ. ಈ ಜಗವನ್ನು